ತೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತ್ತೆ ವಾರ್ತೆದ ವಿವರ. ಕರಾವಳಿ ಜಿಲ್ಲೆಯಲ್ಲಿನ ಬೆನ್ನಿ ದಕ್ಲೆಗ್ ಮನಸ್ಸು ಗೆದ್ದದು ರೇಷ್ಮೆ ಬೆನ್ನಿಗೆ ಉಮೇದು ಕೊರ್ಪನಂಚ ಮಲ್ಪಡುಂದು ರಾಜ್ಯ ಪಶು ಸಂಗೋಪನೆ ಬೊಕ್ಕ ರೇಷ್ಮೆ ಇಲಾಖೆದ ಮಂತ್ರಿ ಕೆ ವೆಂಕಟೇಶ್ ಪಂತಿರು ವಿಠಲ ಪದವಿ ಪೂರ್ವ ಕಾಲೇಜ್ದ ಸುವರ್ಣ ರಂಗಮಂದಿರಡು ಜಿಲ್ಲಾ ಮಟ್ಟದ ರೇಷ್ಮೆ ಕೃಷಿ ಮೇಳ ಉದಿಪನ ಮಲ್ತದ ಆರ್ಪಾತಿರಿಯರು. ಬಂಟ್ವಾಳ ತಾಲೂಕು ವಿಠಲ ಪದವಿ ಪೂರ್ವ ಕಾಲೇಜ್ದ ಸುವರ್ಣ ರಂಗಮಂದಿರಡು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ರೇಷ್ಮೆ ಇಲಾಖೆ ಭಾರತ ಕೃಷಿ ಅಭಿವೃದ್ಧಿ ಸಂಸ್ಥೆದ ನಿಲೆಟ್ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ರೇಷ್ಮೆ ಕೃಷಿ ಮೇಳ ನಡೆತಂಡ ರಾಜ್ಯ ಪಶು ಸಂಗೋಪನೆ ಬೊಕ್ಕ ರೇಷ್ಮೆ ಇಲಾಖೆದ ಮಂತ್ರಿ ಕೆ ವೆಂಕಟೇಶ್ ರೇಷ್ಮೆ ಕೃಷಿ ಮೇಳ ಉದಿಪನ ಮಲ್ತಿರು. ಮಂತ್ರಿ ವೆಂಕಟೇಶ್ ಪಾತಿರ್ದು ಕರಾವಳಿ ಜಿಲ್ಲೆಲಾಯ್ನ ದಕ್ಷಿಣ ಕನ್ನಡ ಒಡಿಪು ರೇಷ್ಮೆ ಬೆನ್ನಿಗೆ ಸರಿಯಾದಿತ್ತದ ಐಕು ಹೊಂದುದು ರಾಜ್ಯ ಸರ್ಕಾರ ಮಾತ ರೀತಿದ ಸಹಕಾರ ಕೊರಿಯರುಂಡು. ಈ ಜಿಲ್ಲೆಲಿನ ಬೆನ್ನಿದಕ್ಲಿನ ಮನಸ್ಸುಗೆಂದದು ರೇಷ್ಮೆ ಬೆನ್ನಿಗೆ ಉಮೇದು ಮೂಡಾಂಡು ಪಂಡೇರು. ಹಿರಿಯ ಬೆನ್ನಿದಾರು ಮುರುವ ಮಹಾಬಲ ಭಟ್, ರೇಷ್ಮೆ ಬೆನ್ನಿದ ಅನುಭವದಾರು ಮಮತಾ ರೈ ದೇವಸ್ಯ, ಬೆರಕೆ ಬೆನ್ನಿದಾರು ನವೀನ್ ಚಾಕಾಬಾಯ್ ಸುಳ್ಯ ಮಕ್ಕಳಿಗೆ ತಮ್ಮನದ ಮರ್ಯಾದೆ ಮಲ್ತಿರು. ಉದ್ಯಮಿ ಸುರೇಶ್ ಶೆಟ್ಟಿ, ಸುದ್ದಿ ಸಮೂಹ ಸಂಸ್ಥೆದ ಮುಖ್ಯಸ್ಥರು ಡಾಕ್ಟರ್ ಯುಪಿ ಶಿವಾನಂದ, ಪಶು ಸಂಗೋಪನಾ ಇಲಾಖೆದ ಉತ್ತ ನಿರ್ದೇಶಕರು ಅರುಣ್ ಕುಮಾರ್ ಶೆಟ್ಟಿ, ರೈತ ಸಂಘದ ಜಿಲ್ಲಾ ಗುರ್ಕಾರ್ಯ ಶ್ರೀಧರ್ ಶೆಟ್ಟಿ ಬೈಲ್ಗುತ್ತು ರೇಷ್ಮೆ ಕೃಷಿ ಮೇಳ ಉದಿಪ ನುಡಿತಿರು. ಯಾಕೆ ನಾವು ಈ ಭಾಗದಲ್ಲಿ ರೇಷ್ಮೆ ಉತ್ತೇಜನ ಮಾಡಬಹುದು, ರೈತರಿಗೆ ಎಲ್ಲ ರೀತಿ ಸಹಕಾರವನ್ನು ಕೊಡಬಹುದಲ್ಲ ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ನಾನು ಸಹ ಈ ಪದ್ಧತಿಯಲ್ಲಿ ತನ್ನೆಲ್ಲ ಉದ್ದೇಶದಿಂದ ಮಾತಾಡಬೇಕು, ತನ್ನೆಲ್ಲ ಮನವಿ ಮಾಡಬೇಕು, ತನ್ನ ರೇಷ್ಮೆ ಬೇರೆ ರೀತಿಯಲ್ಲಿ ತನ್ನೆಲ್ಲ ಮನವಿ ಮಾಡಬೇಕು ಅಂತೇಳಿ ನಾನು ಸಹ ಇದ್ದೇನೆ. ನಮಗೆಲ್ಲ ಗೊತ್ತಿರೋ 30-40 ವರ್ಷ ಹಿಂದೆ ಅಲ್ಲೇ ರೇಷ್ಮೆ ಬೆಳೀತಾ ಇದ್ದೇವೆ. ಅವತ್ತಿನ ಪದ್ಧತಿಗೂ ಇವತ್ತಿನ ರೇಷ್ಮೆ ಪದ್ಧತಿಗೂ ಜಗಜಾಂತರ ವ್ಯತ್ಯಾಸ ಇದೆ. ಕೊಡಗದ ದುಬಾರೆ ಆನೆ ಶಿಬಿರಡು ಆನೆದ ಅಡಿಕೆ ಬೂರ್ದು ತಿರ್ಗಾಟಗೂ ಬತ್ತಿನ ಪುಂಜವರ್ತಿ ಜೀವ ಕಳೆಯಿಂದ ನಡೆದು ಬೊಕ್ಕ ರಾಜ್ಯಕಾಡಿ ಇಲಾಖೆ ಕಠಿಣ ಸುರಕ್ಷತಾ ಕ್ರಮದ ನೆರೆ ನಿಘಂಟು ಮಲ್ತದಂಡ. ಕೊಡಗದ ದುಬಾರೆ ಆನೆ ಶಿಬಿರಡು ಆನೆದ ಅಡಿಕೆ ಬೂರ್ದು ತಿರ್ಗಾಟಗೂ ಬತ್ತಿನ ಪುಂಜವರ್ತಿ ಜೀವ ಕಳವೆಂದು ನಡೆದು ಬೊಕ್ಕ ರಾಜ್ಯಕಾಡಿ ಇಲಾಖೆ ಕಠಿಣ ಸುರಕ್ಷತಾ ಕ್ರಮದ ನೆರೆ ನಿಘಂಟು ಮಲ್ತದಂಡ. ರಾಜ್ಯದ ಮಾತಾ ಕಾಡು ಜೀವ ಸಫಾರಿಲೆಡು ನನ್ನ ಮಿತ್ತು ಓಪನ್ ಜಿಪ್ ಗಳಸಿನೆಟ್ಟು ನಿಷೇಧ ಪಾಡೆರೆ ರಾಜ್ಯ ಸರ್ಕಾರ ನಿರ್ಧಾರ ಮಲ್ತದಂಡ. ಈ ಬಗೆಟ ಆದೇಶ ಪಿದಡ್ಪಾಯಿನ ಕಾಡು ಮಂತ್ರಿ ಈಶ್ವರ ಖಂಡ್ರೆ ಇಡೆಮುಟ ಓಪನ್ ಕ್ಯಾಂಪರ್ ಗ್ಯಾಡಿಲಿಡು ರಿಟೇಕ್ ಈ ಬಗೆಟ ಆದೇಶ ಪಿದಡ್ಪಾಯಿನ ಕಾಡು ಮಂತ್ರಿ ಈಶ್ವರ ಖಂಡ್ರೆ ಇಡೆಮುಟ ಓಪನ್ ಕ್ಯಾಂಪರ್ ಗಾಡಿಲಡು ಸಫಾರಿ ನಡಪಾಂದಿತ್ತಂಡು. ಆಂಡ ನನ್ನ ಮಿತ್ತಗು ಓಪನ್ ಕ್ಯಾಂಪರ್ ಬದಲಗು ಇಡೀ ಸುರಕ್ಷಿತವಾಯಿನ ಬಸ್ ಸಫಾರಿಲಿನ ನಡಪಾಡು. ಇತ್ತೆ ಗಳಸೊಂದುಪ್ಪುನ ಕ್ಯಾಂಪರ್ಲೇನೆ ಗಳಸೊಡಾಯಿನ ಅಗತ್ಯ ಇತ್ತಂಡ ಅವಿಕ್ ಕರ್ಬದ ಸರಳು ಜಾರಲಿರೆ ರಿಟೇಕ್ ಇತ್ತೆ ಗಳಸೊಂದುಪ್ಪುನ ಕ್ಯಾಂಪರ್ಲೇನೆ ಗಳಸೊಡಾಯಿನ ಅಗತ್ಯ ಇತ್ತಂಡ ಅವಿಕ್ ಕರ್ಬದ ಸರಳು ಜಾಲಾರಿಲೇನು ಕುಲ್ಲಾವಡು. ಇಜಿಂಡ ಪುಡೆಪೆರೆ ತೀರಂದಿನ ಗ್ಲಾಸ್ ಕಂಡಿಲೇನು ಪಾಡ್ದು ಸುರಕ್ಷತೆ ಹೆಚ್ಚ ಮಲ್ಪಡುಂದು ಮಂತ್ರಿ ಈಶ್ವರ ಖಂಡ್ರೆ ಸರಿಯಾಯಿನ ಸೂಚನೆ ಕೊಡ್ತಿರು. ಸಫಾರಿದ ಪೊರ್ತುಡು ತಿರ್ಗಾಟದಕ್ಕಲು ಕಾಡದ ಉಲಾಯಿ ಗಾಡಿಲೆಡ್ದು ಜಪ್ಪುನ ಬೊಕ್ಕ ಮುರ್ಗುಲಿನ ಕೈತಲು ಪೋಪುನ ಸಾಹಸ ಮಲ್ಪನೇನು ಕಟ್ಟನಿಟ್ಟಿಡು ನಿಷೇಧ ಮಲ್ತದಂಡ. ಮತ್ತ ಸಫಾರಿ ಗಾಡಿಲೆಡು ಸುರುತ ಮರ್ದ ಕಿಟ್ಟು ಕಡ್ಡಾಯವಾದಪ್ಪಡು. ಸಫಾರಿ ಕೇಂದ್ರಲಿನ ಕೈತಲು ಆಂಬ್ಯುಲೆನ್ಸ್ ವ್ಯವಸ್ಥೆ ಒಪ್ಪಡೊಂದು ನಿರ್ದೇಶನ ಕೊಡ್ತಿರು. ಮರ್ದದ ಬೇರುಡು ಆನ್ಲೈನ್ ಸೇವೆಗೆ ವಿರೋಧ ಸೇರಿನಂಚ ಬೇತೆ ಬೇತೆ ಬೇಡಿಕೆಲೆಗೆ ಒತ್ತಾಯ ಮಲ್ತದು ಒಡಿಪು ಜಿಲ್ಲೆದೋರ್ಮೆಡು ಬುಧಾರ ಮೆಡಿಕಲ್ ಅಂಗಡಿಲಿನ ಬೇರೆದಕ್ಕಲು ಬಂದ್ ಮಲ್ತದಿತ್ತಿರು. ಮರ್ದದ ಬೇರುಡು ಆನ್ಲೈನ್ ಸೇವೆಗೂ ವಿರೋಧ ಸೇರಿನಂಚ ಬೇತೆ ಬೇತೆ ಬೇಡಿಕೆಲೇನು ಒತ್ತಾಯ ಮಲ್ತದ ಒಡಿಪು ಜಿಲ್ಲೆದೋರ್ಮೆಡ ಬುಧಾರ ಮೆಡಿಕಲ್ ಬೇರೆದಕ್ಕಲು ಅಂಗಡಿಲೇನು ಮುಚ್ಚಿದಿತ್ತೇರು. ಜಿಲ್ಲೆದ 550 ಹೆಚ್ಚ ಮೆಡಿಕಲ್ ಅಂಗಡಿಲು ಬಂದಾದಿತ್ತ. ಒಡಿಪು ಜಿಲ್ಲಾ ಕೆಮಿಸ್ಟ್ ಅಂಡ್ ಡ್ರಗ್ಗಿಸ್ಟ್ ಅಸೋಸಿಯೇಷನ್ ಪದಾಧಿಕಾರಿಲು ತನಕಲೆ ಬೇಡಿಕೆಯಲ್ಲಿನ ತುಂಬುದಿದ್ದು ಸರ್ಕಾರಗೂ ಭಿನ್ನೈತನ್ನ ಓಲಿನ ಜಿಲ್ಲಾಧಿಕಾರಿಲಿಡ ಕೊರಿಯರು. ಕಾನೂನು ಹಿಡಿದು ಪಿದೈದ ವ್ಯವಹಾರಗೂ ಆನ್ಲೈನ್ ಸೇವೆದ ಅನುಕೂಲ ಆತಂಡು ಡಾಕ್ಟರಿನ ಚೀಟಿ ಇಜ್ಜಂದೆ ಮರ್ದು ಕೊರೊಂದುಂಡು AI ನಕಲು ಚೀಟಿಲಿನ ತಯಾರು ಮಲ್ತದು ಮರ್ದದೆತ್ತರೊಂದುಂಡು ಇಂದೆಡ್ದ ವೈದ್ಯರಿಗ್ಲ ಕೆಲಸ ಇಜ್ಜಿ ಎಂಕ್ಲೆಗ್ಲ ಕೆಲಸ ಇಜ್ಜಂದಿನಂಚ ಆತಂಡು ಎಂಕಲು ಎಲ್ಲಿಲ್ಲ ಅಂಗಡಿದಕ್ಕಲು ದಾನಿ ಮಲ್ಪಡು ಒಂದು ಅಸೋಸಿಯೇಷನ್ ಪದಾಧಿಕಾರಿಲೇನು ಪ್ರಶ್ನೆ. ಕೊರೋನಾ ಪೊರ್ತುಡು ಆನ್ಲೈನ್ ಸೇವೆಗೆ ಅವಕಾಶ ಕೊಡ್ದಿತ್ತಂಡು ಅಪಗ ಈ ಸೇವೆದ ಅಗತ್ಯ ಇತ್ತಂಡು ಜನಕ್ಲೆಗೆ ಅನುಕೂಲ ಆದಿತ್ತಂಡು ಆಂಡ
ಇತ್ತೆ ಆನ್ಲೈನ್ ಸೇವೆದ ಅಗತ್ಯ ಇಂಚಿನ ಉಂಡು ಜವಣಿರು ಪ್ರಿಸ್ಕ್ರಿಪ್ಷನ್ ಸ್ಕ್ಯಾನ್ ಮಲ್ತದು ನಕಲು ದಸ್ಕತ್ ಪಾಡ್ದು ಆನ್ಲೈನ್ ಮರ್ದು ತರ್ಪಾವೆರು ನಾರ್ಕೋಟಿಕ್ ಡ್ರಗ್ಸ್ ನಿದ್ರೆ ಮಾತ್ರೆ ತರ್ಪಾವೆರು ಇದಕ್ಕೆ ಏರು ಜವಾಬ್ದಾರಿ ಈ ಕಲ್ವ ಬೇರೊಡ್ದು ಆರೋಗ್ಯಡು ಹೆಚ್ಚು ಕಮ್ಮಿ ಆಂಡ ಏರು ಜವಾಬ್ದಾರಿ ಜನಕ್ಲಿನ ರಕ್ಷಣೆಗಾದ ಎಂಕುಲು ಪ್ರತಿಭಟನೆ ಮಲ್ತೊಂದುಲ್ಲ ಅಂದು ಒಡಿಪೋ ಜಿಲ್ಲಾ ಮರ್ದು ಬೇರದಕ್ಲಿನ ಸಂಘದ ಪದಾಧಿಕಾರಿಗಳು ತೆರಿಪಾದಿರು. ಇವತ್ತು ನಮ್ಮ ಪ್ರೊಟೆಸ್ಟ್ ಮತ್ತು ಬಂದು ಯಾಕಂದರೆ ಈ ಆನ್ಲೈನ್ ಟ್ರೇಡಿಂಗ್ ವ್ಯಾಪಾರಕ್ಕೆ ನಮ್ಮ ಪ್ರೊಟೆಸ್ಟ್ ಅಲ್ಲ. ಆನ್ಲೈನ್ನಲ್ಲಿ ವ್ಯಾಪಾರ ಮಾಡಿರಿ, ಆದರೆ ವಿದೌಟ್ ಪ್ರಿಸ್ಕ್ರಿಪ್ಷನ್ ನೀವು ಎಲ್ಲ ಡ್ರಗ್ಸ್ ಮೆಡಿಸಿನ್ ಎಲ್ಲ ಕಳಿಸ್ತಾ ಇದ್ದೀರಿ. ಇದರಿಂದ ನಮ್ಮ ಯುವ ಜನಾಂಗ ಹಾಳಾಗ್ತಾ ಉಂಟು. ಸೊ ದಯವಿಟ್ಟು ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಈ ದಂಧೆ ವ್ಯಾಪಾರ ಮಾಡೋದನ್ನು ದಯವಿಟ್ಟು ನಿಲ್ಲಿಸಿ ಹೇಳಿ ನಮ್ಮ ರಿಕ್ವೆಸ್ಟ್. ಆಲ್ಮೋಸ್ಟ್ 700+ ನಮ್ಮ ರಿಟೇಲ್ ಶಾಪ್ಸು ಉಡುಪಿ ಡಿಸ್ಟ್ರಿಕ್ಟಲ್ಲಿ ಕ್ಲೋಸ್ಡ್ ಆಗಿದೆ. ಇದರಲ್ಲಿ ಮೇನ್ ಅಂತ ಹೇಳಿದರೆ ಸರ್ ಹೇಳಿದಾಗೆ ನಮ್ಮದು ಪ್ರಿಸ್ಕ್ರಿಪ್ಷನ್ಸ್ ಯಾವುದಿದೆ ಅದು ಜೆನ್ವಿನ್ ಇರಲಿ ನಾನ್ ಜೆನ್ವಿನ್ ಇರಲಿ, ಏನಾಗ್ತದೆ ಅಂತ ಹೇಳಿದರೆ ಆನ್ಲೈನಲ್ಲಿ 10 ಅಥವಾ 20 ಆನ್ಲೈನ್ ನಮ್ಮ ಹತ್ರ ಯಾವುದು ವೆಬ್ಸೈಟ್ಸ್ ಇದ್ದರೆ ಅದು ಎಲ್ಲ ಕಡೆಯೂ ಒಂದೇ ಪ್ರಿಸ್ಕ್ರಿಪ್ಷನನ್ನು ಹಾಕಿ 20 ಕಡೆಯಿಂದ ನೀವು ಒಂದೇ ಮೆಡಿಸಿನನ್ನು ನೀವು ತಗೊಳ್ಬೋದು. ಅದರಲ್ಲಿ ರಿಪೀಟ್ ಪ್ರಿಸ್ಕ್ರಿಪ್ಷನ್ ಇಲ್ಲ ಅಂತ ಕೆಲವು ಪ್ರಿಸ್ಕ್ರಿಪ್ಷನಲ್ಲಿ ಬರೆದಿರ್ತದೆ, ಆದರೆ ಅದರಲ್ಲಿ ಡಿಸ್ಪೆನ್ಸ್ಡ್ ಸಿಂಬಲ್ ಇರಲಿ, ನಮಗೆ ಇರುವ ರೂಲ್ಸ್ ಇರಲಿ, ಅದು ಯಾವುದು ಈ ಆನ್ಲೈನ್ ಫಾರ್ಮಸೀಸಿಗೆ ಇದು ಅಪ್ಲೈ ಆಗೋದಿಲ್ಲ. ಸೊ ಇದರಿಂದ ಏನಾಗ್ತಿದೆ ಅಂತೆ, ನಮ್ಮ ಯಾವುದು ಯಂಗ್ ಜನ್ರೇಷನ್ ಇದೆ ಅದು ಹ್ಯಾಬಿಟ್ ಫಾರ್ಮಿಂಗ್ ಡ್ರಗ್ಸ್ ಅಂತ ಹೇಳ್ತಾರೆ. ಆ ಹ್ಯಾಬಿಟ್ ಫಾರ್ಮಿಂಗ್ ಡ್ರಗ್ಸ್ ಅಂತ ತೆಗೊಂಡು ಏನಾಗ್ತದೆ ಅಂತ ಹೇಳಿದರೆ, ಒಂದು ಮನೆಗೆ ನೀವು ಒಂದು ಆಲ್ಕೋಹಾಲ್ ಕನ್ಸಂಪ್ಷನ್ ಇರಲಿ, ಸಿಗರೇಟ್ ಅಂತ ಮಾಡಿದರೆ ನಿಮ್ಮ ಫ್ಯಾಮಿಲಿಯವರಿಗೆ ಗೊತ್ತಾಗ್ಬೋದು. ಇದು ಮೆಡಿಸಿನಲ್ಲಿ ನಿಮಗೆ ಯಾರಿಗೂ ಏನಂತ ಗೊತ್ತಾಗೋದಿಲ್ಲ ಅಂಟಿಲ್ ಆ ಕೇಸ್ ನಿಮಗೆ ಇಟ್ ವಿಲ್ ಗೋ ಔಟ್ ಆಫ್ ಯುವರ್ ಹ್ಯಾಂಡ್ ಅಂತ ಆಗಿದ್ದ ಮೇಲೇ ನಮಗೆ ಏನಂತ ಗೊತ್ತಾಗೋದು. ಸೊ ಈ ರೀತಿ ಅಂದರೆ ಅದಕ್ಕೂ ನಾವು ಡಿಸ್ಕೌಂಟ್ ಕೊಟ್ಟು ಆನ್ಲೈನಲ್ಲಿ ಅದನ್ನು ಪ್ರಮೋಟ್ ಮಾಡುವ ಕಾರಣದಿಂದ ಇಟ್ ಈಸ್ ರೆಡಿಲಿ ಅವೈಲೇಬಲ್, ಈಸಿಲಿ ಅವೈಲೇಬಲ್ ಆ್ಯಂಡ್ ಚೀಪರ್ ರೇಟಲ್ಲಿ ಅದು ಸಿಗೋದ್ರ ಕಾರಣ ಇಟ್ ಈಸ್ ಗೆಟಿಂಗ್ ಮಿಸ್ಯೂಸ್ಡ್ ಟೋಟಲಿ. ಸೊ ಇದು ನಮ್ಮ UDCDA ಪರವಾಗಿಂದ ನಮ್ಮ ಈ ಪ್ರೊಟೆಸ್ಟ್ ಆಲ್ ಇಂಡಿಯಾ ಲೆವೆಲಲ್ಲಿ ಸಹ ಈ ಪ್ರೊಟೆಸ್ಟ್ ನಡೀತಿದೆ. ನಾವು ಇವತ್ತಿನ ದಿನದಲ್ಲಿ ಜಿಲ್ಲಾಧಿಕಾರಿ ಅವರಿಗೆ ಈಗ ಮನವಿ ಕೊಟ್ಟು ಬಂದಿದ್ದೇವೆ. ಇದನ್ನು ನಾವು ಈಗ ಶ್ರೀಯುತ ನರೇಂದ್ರ ಮೋದಿ ಅವರಿಗೆ ಜಿಲ್ಲಾಧಿಕಾರಿ ಅವರ ಥ್ರೂ ಕಳಿಸಲಿಕ್ಕೆ ಲೆಟ್ರನ್ನು ಈಗ ಕೊಟ್ಟಿದ್ದೇವೆ. ಅವರು ಖಂಡಿತವಾಗಿ ಕಳಿಸ್ತೇವೆ ಅಂತ ಹೇಳಿದ್ದಾರೆ. ಅದೇ ರೀತಿ ನಾವು ಮೊನ್ನೆ ದಿನದಲ್ಲಿ ನಾವು ನಮ್ಮ ಇಲ್ಲಿಯ MP ಆದಂಥ ಕೋಟ ಶ್ರೀನಿವಾಸ ಪೂಜಾರಿ ಅವರಿಗೂ ಮೀಟ್ ಆಗಿದ್ದೇವೆ. ಅವರಿಗೆ ಸಹ ಮನವಿಯನ್ನು ಕೊಟ್ಟಿದ್ದೇವೆ. ಅವರ ಮುಖೇನ ನಾವು ಕೇಂದ್ರಕ್ಕೆ ಮನವಿಯನ್ನು ಕಳಿಸಿದ್ದೇವೆ. ಸರ್ಕಾರಿ ಶಾಲೆಗಳಿಗೂ ಜೋಕುಲು ಹೆಚ್ಚ ಸೇರಿದು ಗುಣಮಟ್ಟದ ಬರವು ಪಡೆಯುವನುಡು ಅವು ದಾಖಲಾತಿ ಆಂದೋಲನದ ಉದ್ದೇಶ ಅಂದು ಕುಡ್ಲಾ ತೆನ್ಕೈ ಕ್ಷೇತ್ರ ಶಿಕ್ಷಣಾಧಿಕಾರಿ HL ಈಶ್ವರ ಪಂತೆರ್ ಕುಡ್ಲದ ಪ್ರಜಾಸೌಧ ಕೈತಲ್ ನಡೆತಿನ ದಾಖಲಾತಿ ಆಂದೋಲನ ಜಾಗೃತಿ ಜಾಥಾ ಕಾರ್ಯಕ್ರಮ 6 ಸುದ್ದಿಗಾರರಿಗೂ ಮಾಹಿತಿ ಕೊರಿಯರು. ಕುಡ್ಲಾ ದಕ್ಷಿಣ ವಲಯ ಕ್ಷೇತ್ರ ಶಿಕ್ಷಣಾಧಿಕಾರಿಲಿನ ಕಚೇರಿ, ಕ್ಷೇತ್ರ ಸಂಪನ್ಮೂಲ ಕೇಂದ್ರ ಕುಡ್ಲಾ ಬೊಕ್ಕ ಬಜಾಲ್ ನಂತೂರು ಕ್ಲಸ್ಟರ್ದ ಜತೆ ಸೇರಿಗಿಡ ದಾಖಲಾತಿ ಆಂದೋಲನ ಜಾಗೃತಿ ಜಾಥಾ ಕಾರ್ಯಕ್ರಮ ಕುಡ್ಲದ ಪ್ರಜಾಸೌಧದ ಕೈತಲ್ ನಡೆತಂಡು. ಈ ಪೊರ್ತುಡು ಕುಡ್ಲಾ ತೆನ್ಕೈ ಕ್ಷೇತ್ರ ಶಿಕ್ಷಣಾಧಿಕಾರಿ HL ಈಶ್ವರ ಸುದ್ದಿಗಾರರಿಗೆ ಮಾಹಿತಿ ಕೊರ್ದು ತಾಲೂಕು ಮಟ್ಟ ಹೋಬಳಿ ಸೇರಿನಂಚ 15 ಕ್ಲಸ್ಟರ್ಲೆಡ ಈ ಕಾರ್ಯಕ್ರಮ ನಡೆತೊಂದಿತ್ತದು. ಸರ್ಕಾರಿ ಶಾಲೆಲೆಗ್ ಕರಿನ ಸರ್ತಿ ಸೇರ್ನಿಡ್ದು ಈ ಸರ್ತಿ 5% ಸೇರ್ನವು ಹೆಚ್ಚೋಡು. ಈ ಕಾರ್ಯಕ್ರಮ ಒಟ್ಟಾರೆ ಉದ್ದೇಶ ಸರ್ಕಾರಿ ಶಾಲೆಲೆಗ್ ಹೆಚ್ಚ ಜೋಕುಲು ಸೇರಿದು ಗುಣಮಟ್ಟದ ಬರವು ಪಡೆದು ಜೋಕುಲು ತನ್ಕಲಿನ ಭವಿಷ್ಯ ಕಟ್ಟನುಡು. ಒಟ್ಟುಗೂ ಈ ಸರ್ತಿ ಬರವು ಕಲ್ಪನಕ್ಲಿಗೆ ಅನುಕೂಲ ಆಪನಂಚ ದ್ವಿಭಾಷಾ ನೀತಿದ ಬರವು ಕೊರ್ಪುಂಡು ಇಂದೆಡ್ದು ಕಲ್ಪನಕುಲು ಎಡ್ಡೆ ರೀತಿಡು ಕಲ್ತದ ಪಿದೈ ಬರ್ಪೆರಂದು ಪಂಡೆರು. ಸರ್ಕಾರಿ ಶಾಲೆಗೆ ಸೇರ್ದು ಕನಕುಲಿಗೆ ರೆಂಕೆ ಕೊರ್ಲೆ ಕಲ್ಪು ನಮ್ಮ ಹಕ್ಕು, ಶಾಲೆ ನಮ್ಮ ಇಲ್ಲು, ಜೋಕ್ಲಿನ ಭವಿಷ್ಯಗಾದ ಸರ್ಕಾರಿ ಶಾಲೆ ಅಜಪು ಮಲ್ತೊನುಲೆ ಇಂಚ ಪಾಕ ಘೋಷಣೆ ಪಾಡುನೇತ ಒಟ್ಟುಗೂ ಭಿತ್ತಿ ಪತ್ರಿಕೆಯಲ್ಲಿನ ಸಾರ್ವಜನಿಕರಿಗೆ ಕೊರಿಯರು. ಟೀಚರ್ ನಿರ್ಮಲಾ ಬೊಕ್ಕ ಕಲ್ಪವನ ಕೂಟದ ಕುಲು ಈ ಪೊರ್ತುಡಿತ್ತರು. ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ, ಕ್ಷೇತ್ರ ಸಂಪನ್ಮೂಲ ಕೇಂದ್ರ ಮಂಗಳೂರು ಮತ್ತು ನಮ್ಮ ಬಜಾಲ್ ನಂತೂರು ಕ್ಲಸ್ಟರಿನ ಸಹಯೋಗದೊಂದಿಗೆ ಈ ದಿನ ನಾವು ದಾಖಲಾತಿ ಆಂದೋಲನವನ್ನು ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ. ಈ ಕಾರ್ಯಕ್ರಮ ತಾಲೂಕು ಮಟ್ಟ, ಹೋಬಳಿ ಮಟ್ಟ ಮತ್ತು ನಮ್ಮ ಕ್ಲಸ್ಟರ್ ಮಟ್ಟದಲ್ಲಿ ಈ ದಿನ ಕಾರ್ಯಕ್ರಮ ನಡೀತಾ ಇದೆ. ಈ ದಿನ 15 ಕ್ಲಸ್ಟರ್ಗಳಲ್ಲೂ ಕೂಡ ಈ ಒಂದು ದಾಖಲಾತಿ ಆಂದೋಲನ ಕಾರ್ಯಕ್ರಮ ಜರುಗ್ತಾ ಇದೆ. ಈ ಕಾರ್ಯಕ್ರಮದ ಪ್ರಮುಖ ಉದ್ದೇಶ ಏನಪ್ಪ ಅಂತಂತಂದರೆ, ನಮ್ಮ ಸರ್ಕಾರಿ ಶಾಲೆಗಳಿಗೆ ಹೆಚ್ಚು ಮಕ್ಕಳುಗಳು ದಾಖಲಾಗಬೇಕು.
ಹೆಚ್ಚು ಮಕ್ಕಳು ಅಂತಂತಂದರೆ ಕಡಿಮೆ ಅಂತಂದರೂ ಕೂಡ ಕಳೆದ ವರ್ಷದ ದಾಖಲಾತಿಗಿಂತಲೂ ಈಗಿನ ದಾಖಲಾತಿ 5% ಹೆಚ್ಚಾಗಬೇಕು. ಒಟ್ಟಾರೆ ಉದ್ದೇಶ ಏನಪ್ಪ ಅಂದರೆ ಹೆಚ್ಚು ಸರ್ಕಾರಿ ಶಾಲೆಗಳಿಗೆ ನಮ್ಮ ಮಕ್ಕಳು ದಾಖಲಾಗಬೇಕು, ಗುಣಾತ್ಮಕ ಶಿಕ್ಷಣವನ್ನು ಪಡೆಯಬೇಕು ಮತ್ತು ಅವರ ಬಾಳು ಬಂಗಾರವಾಗಬೇಕು. ಮುಂದಿನ ದಿನಗಳಲ್ಲಿ ಅವರ ಜೀವನ ಹಸನಾಗಬೇಕು ಎಂಬುವಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡು ನಮ್ಮ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಹಲವಾರು ಕಾರ್ಯಕ್ರಮಗಳನ್ನು ಹಾಕಿಕೊಳ್ತಾ ಇದ್ದಾವೆ. ಕುಡ್ಲದ ಮೇರಿ ಹಿಲ್ಲಿಡ್ ಪಾಲಿಮಾರ್ ಕನ್ವೆನ್ಷನ್ ಸೆಂಟರ್, ಮಾರ್ಗನ್ಸ್ ಗೇಟೆಡ್ ಪಾಲಿಮಾರ್ ಗಾರ್ಡನ್, ಕಾಟಿಪಳ್ಳುಡು ಪಾಲಿಮಾರ್ ಫಾರ್ಮ್ಸ್ ಪೊಕ್ಕ ಜಪ್ಪು ಮುಗೇರ್ ಕಡೆ ಕಾರಡ್ ನೇತ್ರಾವತಿ ಸಭಾಭವನ ಕಟ್ಟಾದಿತ್ತದ. ಈ 4 ಸಭಾಭವನಲ ಮೇ 23 ಉದಿಪನ ಆಯರವುಂಡು ರಾಜ್ಯದ ದುಂಬುದ ಮಂತ್ರಿ ಕೃಷ್ಣ ಜಿ ಪಾಲಿಮಾರ್ ಪಂತರು. ರಾಜ್ಯದ ದುಂಬುದ ಮಂತ್ರಿ ಬೊಕ್ಕ ವಿಕಾಸ್ ಎಜುಕೇಷನ್ ಟ್ರಸ್ಟ್ ಗುರ್ಕಾರ್ಯರು ಕೃಷ್ಣ ಜೆ ಪಾಲಿಮಾರ್ ಕುಡ್ಲದ 4 ಮುಖ್ಯ ಜಾಗಿಲೆಡ್ ಇತ್ತೆದ ಮಟ್ಟದ ಗಡ್ದದ ಸಭಾಭವನಗಳನ್ನು ಕಟ್ಟಾದಿತ್ತದ. ಅವಿದು ಲೋಕಾರ್ಪಣೆ ಮೇ 23 ಒಂಜೆ ಪೊರ್ತುಡು ಬಾರಿ ಗಡ್ದಡು ನಡಪೆರವುಂಡು. ಲ್ಯಾಂಡ್ ಲಿಂಕ್ಸ್ ರಿಯಲ್ ಎಸ್ಟೇಟ್ ಸಂಸ್ಥೆದ ಯಜಮಾನಿರ್ಲ ಆದುಪ್ಪುನ ಕೃಷ್ಣ ಜೆ ಪಾಲಿಮಾರ್ ಕುಡ್ಲಡು ಸುದ್ದಿ ಕೊಟ್ಟಡು ಮಾಹಿತಿ ಕೊರ್ದು ಲ್ಯಾಂಡ್ ಲಿಂಕ್ಸ್ 45 ವರ್ಷಲಿನ ಗೆಲ್ಮೆ ಸಾಧಿದ ಸಭೆ ನೆಂಪುಗಾದ ಕರಾವಳಿದ ಜನಕ್ಲೆಗ್ ಈ 4 ವಿಶಿಷ್ಟ ಕೊಡುಗೆಲೆನು ಕೊರೊಂದುಂಡು ಪಂಡೆರು. ಕುಡ್ಲದ ಮೇರಿ ಹಿಲ್ಡ್ ಪಾಲಿಮಾರ್ ಕನ್ವೆನ್ಷನ್ ಸೆಂಟರ್, ಮಾರ್ಗನ್ಸ್ ಗೇಟೆಡ್ ಪಾಲಿಮಾರ್ ಗಾರ್ಡನ್, ಸುರತ್ಕಲ್ ಕಾಟಿಪಳ್ಳುಡು ಪಾಲಿಮಾರ್ ಫಾರ್ಮ್ಸ್ ಬೊಕ್ಕ ಜಪ್ಪು ಮುಗೇರ್ ಕಡೆ ಕಾರಡು ನೇತ್ರಾವತಿ ಸಭಾಭವನ ಪನ್ಪನ 4 ಗಡ್ದದ ಸಭಾಭವನಲಿನ ಕಟ್ಟದುಂಡು. ಮೇ 23 ನಡಪನ ಉದಿಪನ ಕಾರ್ಯಕ್ರಮಟು ಆಂಧ್ರ ಪ್ರದೇಶದ ರಾಜ್ಯಪಾಲರು ದುಂಬದ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಎಸ್ ಅಬ್ದುಲ್ ನಜೀಸ್ ಮಲ್ಲಬಿನ್ನೆರಾದ ಬತ್ತದ 4 ಸಭಾಂಗಣಲಿನ ನಿಘಂಟಡು ಲೋಕಾರ್ಪಣೆ ಮಲ್ಪೇರಿಂದ ಕೃಷ್ಣ ಜೆ ಪಾಲಿಮಾರ್ ಪಂಡಿರು. ಕೇಂದ್ರ ರೈಲ್ವೆ ಬೊಕ್ಕ ಜಲಶಕ್ತಿ ರಾಜ್ಯ ಮಂತ್ರಿ ವಿ ಸೋಮಣ್ಣ, ರಾಜ್ಯ ವಿಧಾನಸಭೆದ ಸ್ಪೀಕರ್ ಯುಟಿ ಖಾದರ್, ಲೋಕಸಭಾ ಸದಸ್ಯರು ಬ್ರಿಜೇಶ್ ಚೌಟ, ಶಾಸಕರಾಯಿನ ವೇದವ್ಯಾಸ್ ಕಾಮತ್, ಉಮಾನಾಥ ಕೋಟ್ಯಾನ್, ಡಾಕ್ಟರ್ ವೈ ಭಾರತ್ ಶೆಟ್ಟಿ, ವಿಧಾನ ಪರಿಷತ್ ಸದಸ್ಯರ ಐವನ್ ಡಿಸೋಜಾ ಇಂಚ ಕರಾವಳಿ ಬೊಕ್ಕ ರಾಜ್ಯಮಟ್ಟದ ರಾಜಕೀಯ ಸಾಮಾಜಿಕ ಧಾರ್ಮಿಕ ನಾಯಕರು ಉದಿಪನ ಲೇಸಿಗೆ ಬರ್ಪೆರಿಂದ ಆರ್ಪಂಡಿರು. ಮಾತಾ 4 ಸಭಾ ಭವನಲೇನ ಕುಡ್ಲದ ಮುಖ್ಯ ಮಾರ್ಗ ಬೊಕ್ಕ ರಾಷ್ಟ್ರೀಯ ರಾಜಮಾರ್ಗದ ಕೈತಲಡೆ ಕಟ್ಟದಿತ್ತದ ವಿಶಾಲವಾಯಿನ ಬೊಕ್ಕ ವ್ಯವಸ್ಥೆದ ಪಾರ್ಕಿಂಗ್ ಸೌಕರ್ಯ ಮಲ್ತದಂಡ. ನೋದು ಮಿಕ್ಕದ ಗಾಡಿಲು ಓವೇಕೆ ಎಪ್ಪುಗುಪ್ಪು ಇದ್ದಂದೆ ಸಾಗೆರೆ ಬಿಡುವ ಅವಕಾಶ ಉಂಡು. ಕಾರ್ಪೊರೇಟ್ ನಮೂನೆದ ಗಡ್ದದ ಈವೆಂಟ್ಲಿಡ್ದು ಬತ್ತಿನ ಸಾಮಾನ್ಯ ಜನಕ್ಲಿನ ಎಲ್ಲಿಯ ಮಟ್ಟದ ಕಾರ್ಯಕ್ರಮ ಮುಟ್ಟ ಪ್ರತಿಯೊರಿಯನ ಪಣವು ಕಾಸು ಶಕ್ತಿಗೆ ಸರಿಯಾದ ಮುಲ್ಪ ಸಭಾಂಗಣ ತಿಕ್ಕೊಂಡು ಮಾತಾ ವರ್ಗದ ಜನಕ್ಲೆಗ್ಲ ಕೈಕ ಎಕ್ಕುನ ಬೆಲೆತ ಸಭಾಂಗಣಲೇನ ಕಟ್ಟದಂಡು. ಸಾಮೂಹಿಕ ಧರ್ಮದ ಕಾರ್ಯಕ್ರಮಲಿಗ ಮಾತ 4 ಸಭಾ ಭವನಲಿನ ಧರ್ಮಗೂ ಒದಗಾಂಡು. ಒಂದು ವೇ ಸುರುತ ಸರ್ತಿಗ ಕಡಲ ಬರಿಟ್ ಗಡ್ದದ ಲೇಸುಲಿನ ನಡಪಾಯಿರ ಸಜ್ಜಿದ ಓಪನ್ ಹಾಲ್ ಸಜ್ಜಾ ಹೊಂದಿತ್ತದ. ಬೇಗ ಈ ಸಭಾಂಗಣಲ ಸಾರ್ವಜನಿಕರಿಗಾದ ತಿಕ್ಕೆರೆ ಉಂಡೊಂದು ಕೃಷ್ಣ ಜೆ ಪಾಲಿಮಾರ್ ತೆರಿಪಾಯಿರು. ವಿಕಾಸ್ ಎಜುಕೇಷನ್ ಟ್ರಸ್ಟ್ ದ ಟ್ರಸ್ಟ್ ಇಲಾಯ್ನ ಜೆ ಕೆ ರಾವ್, ಜೆ ಕೊರಗಪ್ಪ, ಸೂರಜ್ ಕುಮಾರ್ ಕಲ್ಯಾ, ಜೆ ಸಂತೋಷ್ ಕುಮಾರ್, ಲ್ಯಾಂಡ್ ಲಿಂಕ್ಸ್ ಒತ್ತುಗುರ್ಕಾರ್ಯರು ಪ್ರದೀಪ್ ಪಾಲಿಮಾರ್ ಸುದ್ದಿ ಕೊಟ್ಟೊಡಿದ್ದರು. ಪಾಲಿಮಾರ್ ಕನ್ವೆನ್ಷನ್ ಸೆಂಟರ್ ಹೇಳುವಂಥ ಒಂದು ಈ ಕಟ್ಟಡವನ್ನು ನಿರ್ಮಾಣ ಮಾಡಿ ಇವತ್ತು ಸಮಾಜಕ್ಕೆ ಲೋಕಾರ್ಪಣೆ ಮಾಡಬೇಕು ಅಂತೇಳಿ ನಿಟ್ಟಿನಲ್ಲಿ ನಾವು ಇವತ್ತೆಲ್ಲ ಸೇರಿದ್ದೇವೆ. ಅದರ ಜೊತೆಯಲ್ಲಿ ಅದಲ್ಲದೆ ನಾವು ನೇತ್ರಾವತಿ ಸಭಾಭವನ ಅಂತ ಹೇಳೋದು ಜಪೆನಮೊಗರು ಮಲ್ಲಿಕಾರ್ಜುನ ದೇವಸ್ಥಾನದ ಪಕ್ಕದಲ್ಲಿ ಮಧ್ಯದಲ್ಲಿ ಮಲ್ಲಿಕಾರ್ಜುನ ದೇವಸ್ಥಾನ ಮತ್ತು ಗುರುವನ ಶ್ರೀ ದುರ್ಗಾ ಕ್ಷೇತ್ರದ ಮಧ್ಯದಲ್ಲಿ ನಿರ್ಮಾಣಗೊಂಡಿದೆ. ಅದು ಸಮಾಜಕ್ಕೆ ಅರ್ಪಣೆ ಮಾಡುವಂಥದ್ದು. ಅದರ ಜೊತೆಯಲ್ಲಿ ಇವತ್ತು ಪಾಲಿಮಾರ್ ಫಾರ್ಮ್ಸ್ ಅಂತೇಳಿ ನಮ್ಮ ಕಾಟಿಪಳ್ಳದಲ್ಲಿ ನಮ್ಮದಾದಂಥ ತೋಟದಲ್ಲಿ ಅದನ್ನು ಕೂಡ ಜನರಿಗೆ, ಸಾಮಾನ್ಯ ಜನರಿಗೆ ಅದನ್ನು ಉಪಯೋಗ ಆಗಬೇಕು. ಕೇವಲ ತೋಟ ಕೃಷಿ ಅಂತ ಹೇಳಿದ ಕೂಡಲೇ ಅದು ಯಾವುದಕ್ಕೂ ಪ್ರಯೋಜನ ಇಲ್ಲ. ಅದರಿಂದ ನಮಗೆ ಪ್ರಯೋಜನ ಹೊರತು ಜನರಿಗೆ ಏನು ಪ್ರಯೋಜನ ಆಗೋದಿಲ್ಲ. ಇವತ್ತು ಸಾಮಾನ್ಯ ಜನರಿಗೆ ಅದರಿಂದ ಏನಾದರೂ ಪ್ರಯೋಜನ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಅದನ್ನು ಕೂಡ ಇವತ್ತು ಸಮಾಜಕ್ಕೆ ಲೋಕಾರ್ಪಣೆ ಮಾಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ಇನ್ನೊಂದು ಪಾಲಿಮಾರ್ ಗಾರ್ಡನ್ ಅಂತದ್ದು. ಪಾಲಿಮಾರ್ ಗಾರ್ಡನ್ ಸಾಮಾನ್ಯ ಜನರಿಗೆಲ್ಲ ಗೊತ್ತಿದೆ. ಇವತ್ತು ಮಾರ್ಗನ್ಸ್ ಗೇಟಲ್ಲಿ ಪಾಲಿಮಾರ್ ಗಾರ್ಡನ್ ಅಂತ ನಿರ್ಮಾಣ ಆಗಿದೆ. ಅದರಲ್ಲಿ ಕೂಡ ಇವತ್ತು ಜನರಿಗೆ ಬೇಕಂಥದ್ದು ಹಾಲು ಅಥವಾ ಒಳ್ಳೆಯ ಗಾರ್ಡನ್ ಇದೆ, ಅದು ಸಾಮಾನ್ಯ ಜನರಿಗೆ ಉಪಯೋಗ ಆಗ್ತದೆ ಹೇಳೋ ನಿಟ್ಟಿನಲ್ಲಿ ಅದನ್ನು ನಾವಿವತ್ತು ಸಮಾಜಕ್ಕೆ ಲೋಕಾರ್ಪಣೆ ಮಾಡ್ತಾ ಇದ್ದೇವೆ. ಹಾಗೆ ಪಾಲಿಮಾರ್ ಗಾರ್ಡನ್ ಮತ್ತು ಪಾಲಿಮಾರ್ ಕನ್ವೆನ್ಷನ್ ಸೆಂಟರ್, ಪಾಲಿಮಾರ್ ಫಾರ್ಮ್, ನೇತ್ರಾವತಿ ಸಭಾಭವನ, ಈ 4 ಸಭಾ ಅಂಗಣಗಳನ್ನು ಇವತ್ತು ಸಮಾಜಕ್ಕೆ ಲೋಕಾರ್ಪಣೆ ಮಾಡುವಂಥ ಕಾರ್ಯಕ್ರಮ ನಾಡ್ದು 23ನೇ ತಾರೀಕು ಇದೇ ಹಾಲ್ನಲ್ಲಿ ನಡೀಲಿಕ್ಕಿದೆ. ಅದರಲ್ಲಿ ಆಂಧ್ರ ಪ್ರದೇಶ ಗವರ್ನರ್ ಆದ ಅಬ್ದುಲ್ ನಜೀರ್ ಅವರು ಮತ್ತು
ರೈಲ್ವೆ ಮಂತ್ರಿಗಳಾದ ಸೋಮಣ್ಣನವರು ಹಾಗೂ ನಮ್ಮ ಸಂಸದರಾದಂಥ ಬ್ರಿಜೇಶ್ ಚೌಟ ಅವರು ಹಾಗೂ UT ಖಾದರ್ ಅವರು ಮತ್ತು ಭರತ್ ಶೆಟ್ಟಿ ಹಾಗೂ ವೇದವ್ಯಾಸ್ ಕಾಮತ್, ಉಮಾನಾಥ್ ಕೋಟ್ಯಾನ್, ಐವನ್ ಡಿಸೋಜ ಇವರು ಭಾಗವಹಿಸಲಿಕ್ಕಿದ್ದಾರೆ. ಇದರ ಮುಖೇನ ಇವತ್ತು ಕಾರ್ಯಕ್ರಮ ಇಲ್ಲಿ ನಡೀಲಿಕ್ಕಿದೆ. ಲ್ಯಾಂಡ್ಲಿಂಗ್ಸ್ ಯಾವುದೇ ಕೆಲಸ ಮಾಡುವಾಗ ಅದು ಸಮಾಜಕ್ಕೆ ಒಂದು ಸ್ವಲ್ಪ ಸಿಗಬೇಕು, ಅದರ ಜೊತೆ ನಮ್ಮ ಜನರಿಗೂ ಸಿಗಬೇಕು ಹೇಳುವಂಥ ನಿಟ್ಟಿನಲ್ಲಿ ಇವತ್ತು ನೇತ್ರಾವತಿ ಸಭಾಭವನ ಅತಿ ಕಡಿಮೆಯಲ್ಲಿ ಕೈಗೆಟುಕುವ ದರದಲ್ಲಿ ಅದನ್ನು ಸಮಾಜಕ್ಕೆ ಕೊಡ್ತಾ ಇದ್ದೇವೆ. ಇದರಲ್ಲೂ ಕೂಡ ಹಾಗೆ ಸಾಮೂಹಿಕ ಕಾರ್ಯಕ್ರಮಗಳು ಯಾವುದೇ ಆಗೋದಿದ್ದರೆ, ಸಾಮೂಹಿಕವಾದಂಥ ಯಾವುದೇ ಕಾರ್ಯಕ್ರಮಗಳಿದ್ದರೆ ಅದನ್ನು ಉಚಿತವಾಗಿ ಈ ಹಾಲಲ್ಲಿ ಕೂಡ ಎಲ್ಲ ಹಾಲಲ್ಲಿ ಸಾಮೂಹಿಕ ಕಾರ್ಯಕ್ರಮಕ್ಕೆ ಉಚಿತವಾಗಿ ಕೊಡ್ತೇವೆ. ಇದು ಕೂಡ ಈ ಮೂಲಕ ತಿಳಿಸ್ತಾ ಇದ್ದೇವೆ. ಕಡೆಶಿವಾಲ್ಯ ಅಜಿಲಮೊಗರು ಸೌಹಾರ್ದ ಸಂಘದ ಕಾಮಗಾರಿ ಹೆಚ್ಚಿನ ಮುಗಿದಿದ್ದದು ಬೇಗ ಉದಿಪನ ಆಯ್ರೆ ಉಂಡು ತುಂಬದ ಮಂತ್ರಿ ಬಿ ರಮಾನಾಥ್ ರೈ ಪಂತಿರು. ಬಂಟ್ವಾಳ ತಾಲೂಕದ ಕಡೆಶಿವಾಲಯ ಹಿಡಿದು ಮಣಿನಾಲ್ಕೂರು ಗ್ರಾಮನು ಜೋಡಿಸಾವನ ಕಡೆಶಿವಾಲ್ಯ ಅಜಿಲಮೊಗಿರು ಸೌಹಾರ್ದ ಸಂಘದ ಕಾಮಗಾರಿ ಹೆಚ್ಚಿನವು ಮುಗಿದಿತ್ತದು ಕಾಮಗಾರಿನ ತುಯರೆ ರಾಜ್ಯದ ದುಂಬುದ ಮಂತ್ರಿ ಬಿ ರಮಾನಾಥ್ ರೈ ಪೋದಿತ್ತಿರು. ಸಂಘದ ಕಾಮಗಾರಿ ತೂದು ಪಿಂದೊನ್ನಿಡಿದು ಬೊಕ್ಕ ರಮಾನಾಥ್ ರೈ ಮಾಧ್ಯಮದ ಕ್ಲಿಡಪಾತಿರದು ಕಾಮಗಾರಿ ಹೆಚ್ಚಿನವು ಮುಗಿದಂಡ ಆಯ್ನಾತ್ ಬೇಗ ಕಡೆಶಿವಾಲ್ಯ ಅಜಿಲಮೊಗಿರು ಸೌಹಾರ್ದ ಸಂಘ ಉದಿಪನ ಆಯ್ರೆ ಉಂಡೊಂದು ಪಂಡಿರು. ಕಡೆಶಿವಾಲ್ಯ ಬೊಕ್ಕ ಮಣಿನಾಲ್ಕೂರು ಗ್ರಾಮದ ಸಂಪರ್ಕದ ಕಡೆಶಿವಾಲ್ಯ ಅಜಿಲಮೊಗರು ಸಂಘದ ಬಗೆಟ್ ಪಾಕ ವರ್ಷಲಿನ ಬೇಡಿಕೆ ಆದಿತ್ತಂಡು ಕಡೆಶಿವಾಲ್ಯ ದೇವಸ್ಥಾನ ಬೊಕ್ಕ ಅಜಿಲಮೊಗರು ಪಳ್ಳಿನ ಜೋಡ್ಸವನ ಸೌಹಾರ್ದ ಸಂಘ 20 ಕೋಟಿ ರೂಪಾಯಿ ಖರ್ಚಿಡ್ ಕಟ್ಟೊಂದುಂಡು. ಪಿರಾ ಕಾಂಗ್ರೆಸ್ ಸರ್ಕಾರ ಬತ್ತಿ ಬೊಕ್ಕ ಸಂಘದ ಕಾಮಗಾರಿ ಮುಗಿಪೆರೆ ಸಾಧ್ಯ ಅಂಡ್ ನನ್ನ PWD ಬೊಕ್ಕ ಜವಾಬ್ದಾರಿ ಮಂತ್ರಿ ಇತ್ತದ ಈ ಸಂಘ ಉದಿಪನ ಆಯ್ರೆ ಉಂಡು. ಒಂದು ಭಾರಿ ಪ್ರಾಮುಖ್ಯತೆ ಉಪ್ಪುನ ಬೊಕ್ಕ ಭಾರಿ ಬೇಡಿಕೆದ ಸಂಘ ಅದು ಮೂಡ್ದು ಬರಿಯರೆ ಉಂಡು ಒಂದು ರಮಾನಾಥ್ ರೈ ಪಂಡಿರು. ಬೀಜ ಬೊಕ್ಕ ಸಾವಯವ ಪ್ರಮಾಣೀಕರಣ ಸಂಸ್ಥೆದ ಗುರ್ಕಾರ್ದಿ ಲಾವಣ್ಯ ಬಳ್ಳಾಲ್, ಬಂಟ್ವಾಳ ನಗರಾಭಿವೃದ್ಧಿ ಪ್ರಾಧಿಕಾರದ ಗುರ್ಕಾರ್ಯರು ಬೇಬಿ ಕುಂದರ್, ಸುದೀಪ್ ಕುಮಾರ್ ಶೆಟ್ಟಿ ಈ ಪೊರ್ತುಡಿತ್ತಿರು. ದೇವಸ್ಥಾನ ಕಡೆಶಿವಾಲಯ ಹಾಗೆಯೇ ನಮ್ಮ ಅಜಿಲಮೊಗೀರ್ ಒಂದು ದರ್ಗಾ ಇರ್ತಕ್ಕಂಥ ಈ ಒಂದು 2 ಪವಿತ್ರ ಕ್ಷೇತ್ರಗಳನ್ನು ಸಂಪರ್ಕ ಮಾಡ್ತಕ್ಕಂಥ ಈ ಸೇತುವೆ, ಇದಕ್ಕೆ ನಾನೊಂದು ಮನವಿ ಕೊಟ್ಟು ಸೌಹಾರ್ದ ಸೇತುವೆ ಬೇಕು ಅಂತ ನಾನು ಕೇಳಿದೆ. ಆದೇಶದಲ್ಲಿ ಬಂದದ್ದೇ ದರ್ಗಾ ಮತ್ತು ದೇವಸ್ಥಾನದ ಮಧ್ಯೆ ಇರ್ತಕ್ಕಂಥ ಸೇತುವೆಯನ್ನು ಸೌಹಾರ್ದ ಸೇತುವೆ ಅಂತ ಹೆಸರು ಕೊಟ್ಟು ಒಂದು ಸಾಮಾಜಿಕ ಸಾಮರಸ್ಯವೂ ಆಯಿತು, ಊರಿನ ಒಂದು ಅಭಿವೃದ್ಧಿ ಕೆಲಸವೂ ಆಗಿದೆ ಅಂತೇಳಿ 19 ಕೋಟಿ ನಾವು ಹೆಚ್ಚಿಗೆ ಕೇಳಿದ್ವು. ಗಡಿಯಾರಿನಿಂದ ಒಗ್ಗ ತನಕ ರಸ್ತೆ ಕೊಡಬೇಕು ಅಂತ ಹೇಳಿದರೆ ಆರ್ಥಿಕ ಹಿನ್ನೆಲೆಯಿಂದ ನಮಗೆ 19 ಕೋಟಿ ಚಿಲ್ಲರೆ, ನಾವು ರೌಂಡ್ ಫಿಗರ್ ಆಗಿ 21 ಅಂತ ಹೇಳೋದು, ಬ್ರಿಡ್ಜಿಗೆ ಮಾತ್ರ ಕೊಟ್ಟರು. ಬಹುಶಃ ಒಂದು 7 ವರ್ಷ ಆಯಿತು, 7 ವರ್ಷ ಕಳೆಯಿತು. ನನ್ನ ಸರ್ಕಾರ ಇರ್ತಿದ್ರೆ ನಾನು ಆ ಬೆನ್ನಲ್ಲೇ, ನಾನು ಶಾಸಕನಾಗಿದ್ದರೆ ನಾನು ಆ ಬೆನ್ನಲ್ಲೇ ನಾನು ಮಾಡ್ತಾಯಿದ್ದೆ. ಬಹುಶಃ ನಾನು ಶಾಸಕನೂ ಇರಲಿಲ್ಲ ಮತ್ತು ನನ್ನ ಸರ್ಕಾರನೂ ಇರಲಿಲ್ಲ. ಬಹುಶಃ ಅನೇಕ ಕೆಲಸಗಳು ನಾನು ಮಂಜೂರಾತಿ ಮಾಡಿರ್ತಕ್ಕಂಥ ಪೂರ್ತಿ ಆಗಿಲ್ಲ ಅನ್ನುವಂಥ ನೋವು ನನಗೆ ಇವತ್ತು ಕೂಡ ಇದೆ. ನಾನು ಶಾಸಕನಾಗ್ತಿದ್ದರೆ ಅದೆಲ್ಲ ಕೆಲಸವನ್ನು ಮಾಡಲಿಕ್ಕೆ ಅವಕಾಶ ಇತ್ತು. ಹಳೆಯಂಗಡಿ ಪ್ರಿಯದರ್ಶಿನಿ ಕೋಆಪರೇಟಿವ್ ಸೊಸೈಟಿದ 5ನೇ ವರ್ಷದ ಸಂಭ್ರಮಾಚರಣೆ ಲೆಕ್ಕೊಡು ಬುಧವಾರ ಹಳೆಯಂಗಡಿ ಧರ್ಮದ ಆರೋಗ್ಯ ವೈದ್ಯಕೀಯ ತಪಾಸಣಾ ಶಿಬಿರ ಬೊಕ್ಕ ಶಕ್ತಿದಾಂತಿನ ಪೊಂಜೋಲೆಗೆ ಪೊಲಿಗೆದ ಯಂತ್ರ ಕೊರ್ಪಣ ಕಾರ್ಯಕ್ರಮ ನಡೆತಂಡು. ಹಳೆಯಂಗಡಿ ಪ್ರಿಯದರ್ಶಿನಿ ಕೋಆಪರೇಟಿವ್ ಸೊಸೈಟಿದ 5ನೇ ವರ್ಷದ ಸಂಭ್ರಮಾಚರಣೆ ಈ ಲೆಕ್ಕೊಡು ಬುಧವಾರ ಹಳೆಯಂಗಡಿ ಹರಿಓಂ ಕಟ್ವಣ್ಣಡು ಧರ್ಮದ ಆರೋಗ್ಯ ವೈದ್ಯಕೀಯ ತಪಾಸಣಾ ಶಿಬಿರ ಬೊಕ್ಕ ಶಕ್ತಿದಾಂತಿನ ಪೊಂಜೋಲೆಗೆ ಪೊಲಿಗೆದ ಯಂತ್ರ ಕೊರ್ಪಣ ಕಾರ್ಯಕ್ರಮ ನಡಪಾದಿತ್ತಂಡು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ BC ಟ್ರಸ್ಟ್, ಮುಲ್ಕಿ ಅರಮನೆ ವೆಲ್ಫೇರ್ ಆ್ಯಂಡ್ ಚಾರಿಟೇಬಲ್ ಟ್ರಸ್ಟ್, ಮುಲ್ಕಿ ಪ್ರೆಸ್ ಕ್ಲಬ್, ಪೂಜಾ ಫ್ರೆಂಡ್ಸ್ ಹಳೆಯಂಗಡಿ, ಭಗವತಿ ಫ್ರೆಂಡ್ಸ್ ಹಸಿಬಿತ್ಲು, ಶ್ರೀ ಭಗವತಿ ಯುನೈಟೆಡ್ ಫ್ರೆಂಡ್ಸ್ ಕದಿಕೆ ಹಳೆಯಂಗಡಿ, ಯಶಸ್ವಿ ಸಂಜೀವಿನಿ ಗ್ರಾಮ ಪಂಚಾಯತ್ ಮಟ್ಟದ ಒಕ್ಕೂಟ ಹಳೆಯಂಗಡಿ, ಚೇಳೆಯಾರ್ ವಿವೇಕಾನಂದ ಯುವಕ ಮಂಡಲ, ತೋಕೂರು ಫೇಮಸ್ ಯೂತ್ ಕ್ಲಬ್ ಬೊಕ್ಕ ಮಹಿಳಾ ಮಂಡಳ, ಸುಬ್ರಹ್ಮಣ್ಯ ಸ್ಪೋರ್ಟ್ಸ್ ಕ್ಲಬ್, ಚೇಳೆಯಾರ್ ಈಶ್ವರಾನಂದ ಭಜನಾ ಮಂದಿರ, ಹಳೆಯಂಗಡಿ ಆಟೋ ರಿಕ್ಷಾ ಡ್ರೈವರ್ ಬೊಕ್ಕ ಯಜಮಾನಿರ್ನ ಸಂಘ ಪಾವಂಜೆ, ಓಂ ಕ್ರಿಕೆಟರ್ಸ್, ಸಾಗರ್ ಸಾ ಕ್ರಿಕೆಟರ್ಸ್ ಸಾಗ್,
ಇಂದಿರಾ ನಗರ ಸಂಗಮ ಮಹಿಳಾ ಮಂಡಲದ ಜೊತೆ ಸೇರಿಕೆಡು ಕಟೀಲ್ದ ದುರ್ಗಾ ಸಂಜೀವಿನಿ ಮಣಿಪಾಲ ಆಸ್ಪತ್ರೆದ ಸಾಕಾರೋಡು ಆಸ್ಪತ್ರೆದ ಆಡಳಿತ ನಿರ್ದೇಶಕರು ಡಾಕ್ಟರ್ ಶಿವಾನಂದ ಪ್ರಭು ದುಂಬಾಳ್ತಿಡಿ ನಡೆತಿನ ಈ ಧರ್ಮದ ಶಿಬಿರನು ಹಿನಿಗೋಳಿ ಯುಗಪುರುಷದ ಸಂಪಾದಕಿಯರು ಭುವನಾಭಿರಾಮ ಉಡುಪೇರು ಬೊಕ್ಕ ದಕ್ಷಿಣ ಕನ್ನಡ ಜಿಲ್ಲೆದ ಸಹಕಾರ ಸಂಕುಲಿನ ಒತ್ತು ನಿಬಂಧಕಿಯರು ಎನ್ ರಮೇಶ್ ಉದಿಪನ ಮಲ್ತೆರು ಹಳಿಯಂಗಡಿ ಪ್ರಿಯದರ್ಶಿನಿ ಕೋಆಪರೇಟಿವ್ ಸೊಸೈಟಿ ಗುರ್ಕಾರ್ಯರು ವಸಂತ ಬೆರ್ನಾಡ್ ಗುರ್ಕಾರ್ಮಿ ವಹಿಸದಿದ್ದರು. ಕಟೀಲು ದುರ್ಗಾ ಸಂಜೀವಿನಿ ಆಸ್ಪತ್ರೆದ ವೈದ್ಯಕೀಯ ಶಿಬಿರ ಪ್ರಬಂಧಕಿಯರು ನಿತೀಶ್ ಶೆಟ್ಟಿ ಎಕ್ಕಾರ್ ಮಾಹಿತಿ ಕೊರಿಯರು. ಇಸಿಜಿ ಸೇವೆ, ಶುಗರ್ ಬೊಕ ಬಿಪಿ ಪರೀಕ್ಷೆ, ಕನ್ನಡಕ್ಕ ಪಟ್ಟುನ ಕಣ್ಣದ ಪರೀಕ್ಷೆ, ಕೂಲಿ ಪರೀಕ್ಷೆ ನಡಪಾಯಿರು. ಸುಮಾರು 300 ಹೆಚ್ಚು ಜನ ಶಿಬಿರಡು ಪಾಲ್ದೆತ್ತುಂಡಿರು. ಕುಡ್ಲದ ಹೋಟೆಲ್ ವುಡ್ ಸೈಡ್ ಜನರಲ್ ಮ್ಯಾನೇಜರ್ ಭಾಸ್ಕರ್ ಸಾಲ್ಯಾನ್, ಸೊಸೈಟಿ ಒತ್ತು ಗುರ್ಕಾರ್ಯರು ವಿಜಯ್ ಕುಮಾರ್ ಸನಿಲ್, ನಿರ್ದೇಶಕರು ಉಮಾನಾಥ ಜೆ ಶೆಟ್ಟಿಗಾರ್, ಬೇತೆ ಬೇತೆ ಸಂಗುಲಿನ ಪದಾಧಿಕಾರಿಗಳು ಭಿನ್ನರಾದು ಪಾಲ್ದೆತ್ತುಂಡಿರು. ಜನರ ಜೊತೆಗೆ ಒಳ್ಳೆಯ ರೀತಿಯ ಸಂಬಂಧವನ್ನು ಇರಿಸಿಕೊಳ್ಳುವಂಥ ಒಂದು ಸಂಸ್ಥೆಯಾಗಿ ಉಳಿದು ಬಂದಿದೆ ಅಂತ ಹೇಳಿ ಬಹಳ ಹೆಮ್ಮೆಯಿಂದ ಸಂತೋಷ ಮಾಡುತ್ತೇವೆ. ಎಷ್ಟೋ ಸಂಘ ಸಂಸ್ಥೆಗಳಿರ್ತವೆ, ಆರ್ಥಿಕ ಸಂಘ ಸಂಸ್ಥೆಗಳಿರ್ತವೆ, ಆದರೆ ಜನರ ಜೊತೆಗೆ ಅವರ ಸಮಸ್ಯೆಗೆ ಸ್ಪಂದಿಸುವುದಾಗಲಿ ಅಥವಾ ಇನ್ನಿತರ ಯಾವುದೇ ರೀತಿಯ ಸೇವೆಯನ್ನು ಸಲ್ಲಿಸುವುದರಲ್ಲಿ ಬಹಳಷ್ಟು ಅವರು ಹಿಂದೆ ಇರ್ತಾರೆ. ಆ ನಿಟ್ಟಿನಲ್ಲಿ ನಮ್ಮ ಪ್ರಿಯದರ್ಶಿನಿ ಕೋಆಪರೇಟಿವ್ ಸೊಸೈಟಿ ವಸಂತ ಪರ್ನಾಡ್ ಅವರ ನೇತೃತ್ವದಲ್ಲಿ ಬಹಳಷ್ಟು ಮುತುವರ್ಜಿಯಿಂದ ಸಮಾಜಕ್ಕೆ ಒಂದಷ್ಟು ಕೊಡುಗೆಯನ್ನು ನೀಡಬೇಕು ಎನ್ನುವಂಥ ನಿಟ್ಟಿನಲ್ಲಿ ಇಂದು 5 ಹೊಲಿಗೆ ಹೊಸ ಮಿಷಿನ್ಗಳನ್ನು ನೀಡಿದ್ದಾರೆ. ಈ ರೀತಿಯ ಸಹಕಾರ ಸಂಘ ಒಂದು ಹುಟ್ಟು ಹಾಕುವುದು ಒಂದು ಸಹಜ ಪ್ರಕ್ರಿಯೆ. ಅದು ಕೆಲವೇ ವರ್ಷದಲ್ಲಿ 4-6 ಅದರ ಬ್ರ್ಯಾಂಚ್ ಆಗಿ ಈಗ ಅದು ಪ್ರವರ್ಧಮಾನಕ್ಕೆ ಬರೋದ್ರಲ್ಲಿಯೂ ಆಶ್ಚರ್ಯ ಇಲ್ಲ. ಯಾಕಂದರೆ ಸಮಾಜದಲ್ಲಿ ಎಲ್ಲರೂ ಅವರ ಹಿತೈಷಿಗಳೇ. ಅದೇ ರೀತಿ ಸುರೇಶ್ ರಾಯರು ಉಡುಪರು ಹೇಳಿದರು, ಇದೇ ರೀತಿ ಸಮಾಜಕ್ಕೆ ಒಳ್ಳೆಯದಾಗಬೇಕು ಅಂತ ಮನಸ್ಸಲ್ಲಿ ಇಟ್ಟುಕೊಂಡು ಕಟೀಲಲ್ಲಿ ತಾವು ಮುಂಬೈಯಲ್ಲಿ ಇದ್ದುಕೊಂಡು ಅದನ್ನು ನಡೆಸಲಿಕ್ಕೆ ಆಗೋದಿಲ್ಲ ಅಂತ ಭಾವನೆಯಿಂದ 20-25 ಕೋಟಿ ಹೂಡಿಕೆ ಮಾಡಿ ಆಸ್ಪತ್ರೆ ಕಟ್ಟಡ ಕಟ್ಟಿ ಅದನ್ನು ನಡೆಸಲು KMCಗೆ ಕೊಟ್ಟ ಮಹಾನುಭಾವ ಸುರೇಶ್ ರಾವ್ ಅವರು. ಆ ರೀತಿ ಜನ ಇರ್ತಾರೆ, ಒಳ್ಳೆಯದಾಗಬೇಕು ಅನ್ನೋ ರೀತಿ ಸಹೃದಯರು. ಈ ರೀತಿ ಒಂದು ಒಳ್ಳೆ ಕಾರ್ಯಗಳನ್ನು ಈ ಒಂದು ಸಂಘ ಮಾಡ್ಕೊಂಡು ಬರ್ತಾ ಇದೆ. ಸೊ ಅದು ಈಗ 5ನೇ ವರ್ಷಕ್ಕೆ ಕಾಲಿಟ್ಟು ಅದನ್ನು ಸಹ ಮುಂದುವರಿಸ್ಕೊಂಡು ಹೋಗ್ತಾ ಇದೆ. ಈಗಾಗಲೇ 4 ಶಾಖೆಯನ್ನು ಹೊಂದಿದ್ದು ಎಲ್ಲ ಶಾಖೆಗಳು ಸಹ ಇದೇ ರೀತಿ ಕಾರ್ಯಕ್ರಮ ಹಮ್ಮಿಕೊಂಡು ಈಗ ಕೇಂದ್ರ ಕಚೇರಿಯಲ್ಲೂ ಸಹ ಉತ್ತಮವಾಗಿ ಒಂದು ಒಳ್ಳೆಯ ಕಾರ್ಯಕ್ರಮ ಹಮ್ಮಿಕೊಂಡು ವೈದ್ಯಕೀಯ ಶಿಬಿರನ ವಿವಿಧ ಸಂಘ ಸಂಸ್ಥೆಗಳ ನೇತೃತ್ವದಲ್ಲಿ ಈ ಸಂಘ ಒಂದು ಮಾರ್ಗದರ್ಶಕರಾಗಿ ಒಂದು ಉತ್ತಮವಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಸೊ ಇನ್ನೂ ಹೆಚ್ಚಿನ ಈ ರೀತಿ ಕಾರ್ಯಕ್ರಮ ಹಮ್ಮಿಕೊಳ್ಳಿ ಮತ್ತು ಹೆಚ್ಚಿನ ಒಂದು ಕಡಿಮೆ ಬಡ್ಡಿ ದರದಲ್ಲಿ, ಸ್ಪರ್ಧಾತ್ಮಕ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ನೀಡಿ ಈ ಭಾಗದ ಜನರಿಗೆ ಅನುಕೂಲ ಆಗಿ ಮತ್ತು ಸಂಘದ ಬೆಳವಣಿಗೆಯೊಂದಿಗೆ ಸಮಾಜ ಮತ್ತು ತನ್ನ ಸದಸ್ಯರಿಗೂ ಸಹ ಹೆಚ್ಚಿನ ರೀತಿಯ ಸಾಲ ಸೌಲಭ್ಯ ನೀಡುವುದರ ಮುಖಾಂತರ ಅವರ ಒಂದು ಆರ್ಥಿಕಾಭಿವೃದ್ಧಿಗೂ ಸಹ ಸಹಕಾರಿಯಾಗಲಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಪುತ್ತೂರು ವಿಧಾನಸಭಾ ಕ್ಷೇತ್ರದ ಪುಣಚ ಗ್ರಾಮದ 3ನೇ ವಾರ್ಡ್ ದೇವಿನಗರದ ಪರಿಶಿಷ್ಟ ಮೂಜಿ ಕುಟುಂಬಲಿಗೆ ಹಕ್ಕುಪತ್ರ ಕೊರಿಯರ ಒತ್ತಾಯ ಮಲ್ತದ ಬಂಟ್ವಾಳ ಮಿನಿ ವಿಧಾನಸೌಧದ ಎದುರು ನಡಪಾಂದು ಪುನಃ ಮೌನ ಪ್ರತಿಭಟನೆ ಬುಧವಾರ ಲೋಕಸಭಾ ಸದಸ್ಯರು ಬ್ರಿಜೇಶ್ ಚೌಟ ಪಾಲ್ದೆತ್ತುಂಡಿರು. ಪುತ್ತೂರು ವಿಧಾನಸಭಾ ಕ್ಷೇತ್ರದ ಪುಣಚ ಗ್ರಾಮದ 3ನೇ ವಾರ್ಡ್ ದೇವಿನಗರದ ಪರಿಶಿಷ್ಟ ಮೂಜಿ ಕುಟುಂಬಲಿಗೆ ಹಕ್ಕುಪತ್ರ ಕೊರಿಯರೆ ಒತ್ತಾಯ ಮಲ್ತದ ಬಂಟ್ವಾಳ ಮಿನಿ ವಿಧಾನಸೌಧದ ಎದುರು ನಡಪಾಂದು ಪುನಃ ಮೌನ ಪ್ರತಿಭಟನೆ ಬುಧವಾರ 3ನೇ ದಿನಕ್ಕೂ ಕಾರ್ದಿದ್ದಿದ್ದು ಲೋಕಸಭಾ ಸದಸ್ಯರು ಬ್ರಿಜೇಶ್ ಚೌಟ ಜಾಗೆಗೆ ಬತ್ತದಿತ್ತರು. ಮೇ 17 ಸೋಮವಾರ ಕಾಂಡೆ ಮೂಜಿ ಕುಟುಂಬಲಿಗಳ ಹಕ್ಕುಪತ್ರ ಕೊರ್ಪುಣೊಂದು ಬಂಟ್ವಾಳ ತಹಶೀಲ್ದಾರ್ ಮಂಜುನಾಥ್ ತಿರುಪಾಯಿ ನೀಡಿದ ಅವರ ಬಂಟ್ವಾಳ ಮಿನಿ ವಿಧಾನಸೌಧದ ಆಫೀಸಿಗೆ ಬತ್ತಿನ ಕುಟುಂಬಗೂ ಆಸೆ ನಿರಾಸೆ ಆದ ಪ್ರತಿಭಟನೆ ಶುರು ಮಲ್ತದಿತ್ತಂಡು. ಪುತ್ತೂರುದ ದುಮ್ಮದ ಶಾಸಕರು ಸಂಜೀವ ಮಠಂದೂರು ದುಂಬಾಳ್ತಿಡ ಪುತ್ತೂರು ಬಿಜೆಪಿ ಮಂಡಲ ಬೊಕ್ಕ ಬಂಟ್ವಾಳ ಬಿಜೆಪಿ ಮಂಡಲ ಕುಟುಂಬಕ್ಕೂ ನ್ಯಾಯ ಒದಗಾದ ಕೊರ್ಪನ ಧರಣಿಗೆ ಬೆರಿಸಾಯ ಕೊರ್ದಿತ್ತರು. ಬ್ರಿಜೇಶ್ ಚೌಟ ಪ್ರತಿಭಟನೆ ಉದ್ದೇಶಿಸಾದ ಪಾತಿರ್ದು ಬಡವಿರ್ನ ಕುಟುಂಬಲಿಗೆ ನ್ಯಾಯುಡು ತಿಕ್ಕೊಡಾಯನ ಇಲ್ಲಲ್ದ ಹಕ್ಕುಪತ್ರಳೇನು ಕೊರಂದೆ ಬಲಿ ಬರ್ಪುನವು ಪುತ್ತೂರು ಶಾಸಕರು ಅಶೋಕ್ ಕುಮಾರ್ ರೈಬಕ್ಕ ದಲಿತ ವಿರೋಧಿ ಸರ್ಕಾರದ ನಡೆ ಬಾರಿ ವಿರೋಧ ಮಲ್ಪನ ಸಂಗತಿಯಿಂದ ಪಂಡಿರು. ಪುತ್ತೂರು ಬೊಕ್ಕ ಬಂಟ್ವಾಳ ಬಿಜೆಪಿ ಮಂಡಲದ ನಾಯಕರು ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ವಿಶಾಲಾಕ್ಷಿ ಎನ್ನುವಂಥ ಪರಿಶಿಷ್ಟ ಪಂಗಡಕ್ಕೆ ಸೇರಿದಂಥ ಕೂಲಿ ಕಾರ್ಮಿಕರು ತಾವು ಸರ್ಕಾರಿ ಜಾಗದಲ್ಲಿ ಕೂತಿರುವಂಥ ಜಾಗಕ್ಕೆ
ತಮಗೆ ಹಕ್ಕುಪತ್ರ ಕೊಡಬೇಕು ಅಂತೇಳಿ 94C ಅರ್ಜಿ ಕೊಟ್ಟಿರ್ತಾರೆ. ಅರ್ಜಿ ಕೊಟ್ಟದ್ದನ್ನು ಅವರಿಗೆ ಅರ್ಹತೆ ಇದೆ ಅಂತೇಳಿ ತಹಸೀಲ್ದಾರ್, ಸಂಬಂಧಪಟ್ಟಂಥ ಗ್ರಾಮಕರಣಿಕರು, ನಮ್ಮ ಕಂದಾಯ ನಿರೀಕ್ಷಕರು ಎಲ್ಲ ರಿಪೋರ್ಟ್ ಕೊಟ್ಟು ಅವರಿಗೆ ಮನೆ ಮಂಜೂರು ಮಾಡ್ಬೋದು ಅಂಥೇಳಿ ಅವರಿಗೆ ಸರ್ಕಾರ ದುಡ್ಡು ಕಟ್ಟಿಸಿ, ಚಲನ್ ಕಟ್ಟಿಸಿ, ನಿಮಗೆ ಸೋಮವಾರ ದಿವಸ ಹಕ್ಕುಪತ್ರ ಕೊಡ್ತೇವೆ ಅಂತೇಳಿ ಅವರಿಗೆ ಭರವಸೆಯನ್ನು ಕೊಟ್ಟಿದ್ದರು. ಆದರೆ ಸೋಮವಾರ ತಹಸೀಲ್ದಾರ್ ಕಚೇರಿಯಲ್ಲಿ ಅವರಿಗೆ ಉತ್ತರ ಬರ್ತದೆ, ನೀವು ಪುತ್ತೂರು ಶಾಸಕರ ಕಚೇರಿಗೆ ಹೋಗಿ ಅದರಲ್ಲಿ ಲಿಟಿಗೇಷನ್ ಇದೆ, ಮಾತುಕತೆ ಮಾಡಿ ಮೇಲೆ ನಿಮಗೆ ಕೊಡ್ತೇವೆ ಅಂತ ಹೇಳುವಂಥ ಮಾತನ್ನು ಹೇಳ್ತಾರೆ. ಇವತ್ತು ಬಡವರಿಗೆ ಹಕ್ಕುಪತ್ರ ಕೊಡುವಂಥದ್ದು ತಹಸೀಲ್ದಾರಿಗೆ ಅಧಿಕಾರ ಇದೆ. ಆದರೆ ತಹಸೀಲ್ದಾರ್ ಅವರು ಶಾಸಕರ ಒತ್ತಡಕ್ಕೆ ಮಣಿದು ಈ 5 ಕುಟುಂಬಗಳಿಗೆ ಇವತ್ತು ಹಕ್ಕುಪತ್ರವನ್ನು ಕೊಡಲಿಲ್ಲ ಅಂತೇಳಿ ನಮ್ಮ ಗಮನಕ್ಕೆ ಬಂತು. ಆದರೆ ಪುತ್ತೂರಿನಲ್ಲಿ ಬಹುಶಃ ತಹಸೀಲ್ದಾರಿಗೆ ಹಕ್ಕುಪತ್ರವನ್ನು ಕೊಡಲಿಕ್ಕೆ ಅಧಿಕಾರ ಇಲ್ಲ ಅಂತ ಹೇಳುವುದನ್ನು ಬಂಟ್ವಾಳ ತಹಸೀಲ್ದಾರ್ ಹೇಳ್ತಾರೆ. ನೀವು ಒಬ್ಬ ತಾಲೂಕು ಮ್ಯಾಜಿಸ್ಟ್ರೇಟ್ ಆಗಿ ನಿಮಗೆ ಅಧಿಕಾರ ಇಲ್ಲದಿದ್ದರೆ ನೀವು ಯಾಕೆ ತಾಲೂಕು ಕಚೇರಿಯಲ್ಲಿ ತಹಸೀಲ್ದಾರ್ ಆಗಿ ಮುಂದುವರಿಬೇಕು? ಗ್ರಂಥಾಲಯ ಅರಿವು ಕೇಂದ್ರ ಬೊಕ್ಕ ಗ್ರಾಮ ಪಂಚಾಯತ್ ಜೊತೆ ಸೇರಿಗೇಡು ಮಂಚಿ ಗ್ರಾಮ ಪಂಚಾಯತ್ ಸಭಾಭವನಡು 5 ದಿನದ ಗ್ರಾಮೀಣ ಜೋಕ್ಲಿನ ಅರೆಗಲ್ಲದ ಶಿಬಿರ 2026 ನಡೆತನು. ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ನಿರ್ಮಲಾ ಶಿಬಿರ ಉದ್ದೀಪನ ಮಲ್ತಿರು. ಗ್ರಂಥಾಲಯ ಅರಿವು ಕೇಂದ್ರ ಬೊಕ್ಕ ಗ್ರಾಮ ಪಂಚಾಯತ್ ಜೊತೆ ಸೇರಿಗೇಡು ಬಂಟ್ವಾಳ ತಾಲೂಕು ಮಂಚಿ ಗ್ರಾಮ ಪಂಚಾಯತ್ ಸಭಾಭವನಡು 5 ದಿನದ ಗ್ರಾಮೀಣ ಜೋಕ್ಲಿನ ಅರೆಗಲ್ಲದ ಶಿಬಿರ 2026 ಅಟ್ಟಣೆ ಮಲ್ತದಿತ್ತೇರು. ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ನಿರ್ಮಲಾ ಶಿಬಿರ ಉದ್ದೀಪನ ಮಲ್ತದೆ ಎಡ್ಡೆಪ್ಪು ಬಯಕೇರು. ಸಂಪನ್ಮೂಲ ವ್ಯಕ್ತಿಲಿಡ್ದು ಜೋಕ್ಲಿಗೆ ತರಾವರಿ ಕಾರ್ಯಕ್ರಮ ಅಟ್ಟಣೆ ಮಲ್ತದಿತ್ತೇರು. ಕತೆ ಕವಿತೆ ಬರೆಪುನ, ಓದುನ, ಚಿತ್ರ ತೂದು, ಪದ ಕಟ್ಟದ ಕವಿತೆ ಬರೆಪುನ, ಜೋಕ್ಲಿಗೆ ಬೌದ್ಧಿಕ ಕಾರ್ಯಲಿಗೆ ಬೋಡಾಯಿನ ವಿಷಯಲೇನು ಶಿಬಿರೋಡು ತೆರಿಪಾಂಡು. ಯೋಗಾಭ್ಯಾಸ, ಪದಬಂಧ, ಎದುರುಕತೆ ಕಟ್ಟುನ ನಮೂನೆ, ಮೊಬೈಲ್ ಗಳಸು ನೀಡಿದ ಆಪನ ಹಾಳು ಪರಿಣಾಮ ಬೊಕ್ಕ ಸೈಬರ್ ಅಪರಾಧಲಿನ ಬಗೆಟ್ಟು ಸಂಪನ್ಮೂಲದಾರ ಸುಷ್ಮಾ ಮಾಹಿತಿ ಕೊರಿಯರು. ಕ್ರಾಫ್ಟ್ ಜೋಕ್ಲಿನ ವ್ಯಕ್ತಿತ್ವ ಬಿಳಿಚಲಿಗ ಹೊಂದು ನಂಚಿನ ಬೇತೆ ಬೇತೆ ಕಾರ್ಯಲಿನ ಅಟ್ಟಣೆ ಮಲ್ತದಿತ್ತೇರು. 5ನೇ ದಿನ ಜೋಕ್ಲೆಗು ಗೊಬ್ಬಲಿನದಿದ್ದು ಸಭಾ ಕಾರ್ಯಕ್ರಮ ನಡಪಾಯರು. ಶಿಬಿರೋಡು ನಡಪಾಯಿನ ಪಂತೊಲಿಡ ಗೊಬ್ಬಲಿಡ ಗೆಂದಿನಕ್ಲಿಗೆ ನಾಮ್ಲಿನ ಪಟ್ಟಿಯರು. ಶಿಬಿರೋಡು ಪಾಲ್ದಿತ್ತನ್ನ ಮಾತ್ರೆಗ್ಲ ಪ್ರಮಾಣದೋಲೆ ಕೊರಿಯರು. ಸಿದ್ದರಾಮಯ್ಯರ್ನ ದುಂಬಾಳ್ತಿದ ಕಾಂಗ್ರೆಸ್ ಸರ್ಕಾರ ಕರ್ನಾಟಕವನ್ನು ಲೂಟಿ ಮಲ್ತೊಂದುಂಡು ಲೋಕಸಭಾ ಸದಸ್ಯರು ಬ್ರಿಜೇಶ್ ಚೌಟ ಕುಡ್ಲಡ್ ಸುದ್ದಿ ಕುಟ್ಟೋಡು ದೂರ್ದೇರು. ಲೋಕಸಭಾ ಸದಸ್ಯರು ಬ್ರಿಜೇಶ್ ಚೌಟ ಕುಡ್ಲಡ್ ಬಿಜೆಪಿ ಆಫೀಸರು ಸುದ್ದಿ ಕೊಟ್ಟೋಡು ಪಾತಿರ್ದು ಸಿದ್ದರಾಮಯ್ಯ ದುಂಬಾಳ್ತದ ಕಾಂಗ್ರೆಸ್ ಸರ್ಕಾರದ ದುಂಬಾಳ್ತಿಡ್ ಕರ್ನಾಟಕವನ್ನು ಲೂಟಿ ಮಲ್ತೊಂದುಂಡು ದೂರಿಯರು. ಸಾಲು ಮಾಮಲ್ಲ ಆರ್ಥಿಕ ಹಗರಣಲು, ವರ್ಗಾವಣೆ ದಂಧೆ, ಲಂಚದ ಉಪದ್ರ, ಸೊತ್ತುಲಿನ ದೆತೊನ್ನೆಟ್ಟು ಬೊಕ್ಕ ಟೆಂಡರ್ ಅವ್ಯವಹಾರ ಇಡೀ ರಾಜ್ಯನು ಭ್ರಷ್ಟಾಚಾರದ ತಾಣ ಅದು ಮಲ್ತದಂಡು. ಅಂಡ ಬೊಕ್ಕೊಂಜಿ ಕಡಿಟ್ಟು ಕಾಂಗ್ರೆಸ್ ಸರ್ಕಾರದ ಸಾಧನಾ ಸಭೆ ಮಲ್ತೊಂದುಂಡು ಒಂದು ಬ್ರಿಜೇಶ್ ಚೌಟ ಪಂಡಿರು. ಒಂದು ಬಜೆ ಆಡಳಿತದ ಸೋಲತ್ತು ರಾಜ್ಯದ ಜನಕೊರ್ನ ಜನಾದೇಶಗ ಬಗೇನ ದ್ರೋಹ ಆತಂಡು. ಪ್ರತಿಯೊಂಜಿ ಇಲಾಖೆ ಭ್ರಷ್ಟಾಚಾರ ಮುರ್ಕುದಿತ್ತದು. ರಾಜ್ಯದ ಭಂಡಾರ ಖಾಲಿ ಆವೊಂದಿತ್ತಂಡಲ ಆಡಳಿತದಕ್ಲಿನ ಲೂಟಿ ಮಾತ್ರ ಉಂತುದಿಂದ ಅರ್ದೂರಿಯರು. ಆರ್ಥಿಕ ಶಿಸ್ತನ್ನು ಕಾತುನಂದೆ ಬೇಕಾಬಿಟ್ಟಿಯಾದ ಖರ್ಚಿಲೇನು ಮಲ್ತೊಂದು ಪೋತುಂಡು ಕೇಂದ್ರ ಸರ್ಕಾರದ ಯೋಜನೆಲೇನು ಜಾರಿ ಮಲ್ಪುನವಲು ಇಡೀ ಗುಮನ ಕೊಡ್ತುಜಿ ಇಂದೆಡ್ದಾದ ತೀರ್ಥ ಹಂತದ ಅಧಿಕಾರಿಗಳು ಸತ ಅಂದೇನು ಅನುಷ್ಠಾನ ಮಲ್ಪುನವಲು ದಂಕದಿರಂದು ಬ್ರಿಜೇಶ್ ಚೌಟ ಪಂಡಿರು. ಮತ್ಸ್ಯ ಆಶ್ರಯ ಯೋಜನೆ, ಜಲಜೀವನ್ ಮಿಷನ್, ಮೀನುಗಾರರನ್ನ ಸಬ್ಸಿಡಿ ಕಡಿತದಂಡು. 2 ಲಕ್ಷ PMAY ಕೇಂದ್ರದ ಯೋಜನೆಗೆ ರಾಜ್ಯದ ಪಾಲ್ದ ಅನುದಾನ ಬಿಡುಗಡೆ ಮಲ್ಪಂದೆ ಬಡವರೇನು ಇಲ್ಲೂ ಹೋಯ್ತೊಂದುಂಡು ಒಂದು ಬ್ರಿಜೇಶ್ ಚೌಟ ಏವ್ರ ತೋಜಾಯಿರು. ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ 3 ವರ್ಷದ ಸಾಧನೆಯ ಸಮಾವೇಶ ಅನ್ನುವಂಥದ್ದನ್ನು ಮಾಡ್ತಾ ಇರುವಂಥದ್ದು ಒಂದು ರೀತಿಯಲ್ಲಿ ಅದಕ್ಕೆ ನಗಬೇಕು ಅಳಬೇಕು ಅನ್ನುವಂಥದ್ದು ಅರ್ಥ ಆಗ್ತಾ ಇಲ್ಲ. ದೇಶದಲ್ಲಿಯೇ ಒಂದು ಹಾಟ್ಸ್ಪಾಟ್ ಅಥವಾ ದೇಶದಲ್ಲಿಯೇ ಒಂದು ಅತ್ಯಂತ ಪ್ರಗತಿಪರ ಪ್ರೋಗ್ರೆಸಿವ್ ಮತ್ತು ಆರ್ಥಿಕವಾಗಿ ಶಿಸ್ತನ್ನು ಕಾಪಾಡಿಕೊಂಡಿರುವಂಥ ಒಂದು ರಾಜ್ಯ ಅಂತ ಯಾವುದಾದ್ರೂ ಇದ್ದರೆ ಅದು ಕರ್ನಾಟಕ ರಾಜ್ಯ ಅನ್ನುವಂಥದ್ದು ಹೆಸರುವಾಸಿಯಾಗಿತ್ತು. ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರ 23ರಲ್ಲಿ ಅವರ ಆಡಳಿತ ಮುಗಿದು ಹೋಗುವಂಥ ಸಂದರ್ಭದಲ್ಲಿ ರೆವಿನ್ಯೂ ಸರ್ಪ್ಲಸ್ ಇದ್ದಂಥ ರಾಜ್ಯ ಇವತ್ತು ರೆವಿನ್ಯೂ ಡೆಫಿಸಿಟ್ಗೆ
ಬಂದು ನಿಂತಿರುವಂಥದ್ದು ಸಿದ್ದರಾಮಯ್ಯ ಸರ್ಕಾರದ ಮೊದಲನೆಯ ಸಾಧನೆ ಅನ್ನುವಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕಳೆದ 3 ವರ್ಷದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಮಾಡಿರೋದೇನೆಂದರೆ ಅತ್ಯಂತ ಪ್ರಗತಿಪರವಾದದ್ದು ಇದ್ದಂಥ ರಾಜ್ಯವನ್ನು ತಮ್ಮ ಅಸಾಧಾರಣ ಪ್ರಯತ್ನದಿಂದ ಒಂದು ರೀತಿಯಲ್ಲಿ ಋಣಭಾರವಾದಂಥ ರಾಜ್ಯವನ್ನಾಗಿ ಪರಿವರ್ತಿಸಿದೆ. ದ ಸ್ಟೇಟ್ ಈಸ್ ಇನ್ ಅ ಲೂಪ್ ಆಫ್ ಇಂಡೆಪ್ಟೆಡ್ನೆಸ್. ಇದನ್ನು ಭಾರತೀಯ ಜನತಾ ಪಾರ್ಟಿ ಹೇಳ್ತಾ ಇಲ್ಲ, ಇದನ್ನು CAG ರಿಪೋರ್ಟ್ ಹೇಳ್ತಾ ಇದೆ. CAGಯ 2 ಕನ್ಸಿಕ್ಯೂಟಿವ್ ರಿಪೋರ್ಟ್ನಲ್ಲಿ ಈ ರಾಜ್ಯ ಲೂಪ್ ಆಫ್ ಇಂಡೆಪ್ಟೆಡ್ನೆಸ್ನಲ್ಲಿ ಇದೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಸಾಧನಾ ಸಮಾವೇಶದಲ್ಲಿ ಇದಕ್ಕೆ ಉತ್ತರವನ್ನು ಕೊಟ್ಟಿದ್ದಾರಾ ಅನ್ನುವಂಥದ್ದು ನಮಗಿರುವಂಥದ್ದು ಮೊದಲನೇ ಪ್ರಶ್ನೆ. ಸಾಮಾನ್ಯ ಜನ ಇವತ್ತು ಪ್ರತಿಯೊಂದಕ್ಕೂ ಬೆಲೆಯನ್ನು ತೆರಬೇಕಾದ ಪರಿಸ್ಥಿತಿ ಬಂದಿದೆ. ಈ ರೀತಿಯಾದಂಥ ಒಂದು ಆರ್ಥಿಕ ಪರಿಸ್ಥಿತಿಯ ಕಾರಣಕ್ಕೆ 2.5 ಲಕ್ಷ PM ಆವಾಸ್ ಯೋಜನೆ ಅರ್ಬನ್ PMAY ಅರ್ಬನ್ ಸೆಂಟರ್ನಿಂದ ಸ್ಯಾಂಕ್ಷನ್ ಆಗಿದೆ. ಅದರಲ್ಲಿ ಹೆಚ್ಚು ಕಡಿಮೆ ಅರ್ಧಕ್ಕಿಂತಲೂ ಹೆಚ್ಚಿನದು ಇನ್ಕಂಪ್ಲೀಟ್ ಆಗಿದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಜಾಗತಿಕವಾದ ಇಂಧನ ತೈಲ ಬೆಲೆ ಬುಡಂದೆ ಏರೋಂದಿತ್ತಂಡಲ ನನ್ನದ 1 ತಿಂಗಳು ಮುಟ್ಟ ಬಸ್ ಟಿಕೆಟ್ ಬೆಲೆ ಏರಾಯರ ಇಜ್ಜಿಂದು ದಕ್ಷಿಣ ಕನ್ನಡ ಬಸ್ ಧನಿಕ್ಲೆನ ಸಂಘ ತೀರ್ಮಾನ ಮಲ್ತದನಂದು ಸಂಘದ ಗುರುಕಾರ್ಯರು ಅಜೀಜ್ ಪರ್ತಿಪಾಡಿ ಪಂತಿರು. ದಕ್ಷಿಣ ಕನ್ನಡ ಬಸ್ ದಣಿಕ್ಲಿನ ಸಂಘದ ಗುರುಕಾರ್ಯರು ಅಜೀಜ್ ಪರ್ತಿಪಾಡಿ ಕುಡ್ಲಾಡು ಸುದ್ದಿ ಕೊಟ್ಟೋಡು ಪಾತಿರ್ದು ಜಾಗತಿಕವಾದ ಇಂಧನ ತೈಲ ಬೆಲೆ ಬುಡಂದೆ ಏರೊಂದಿತ್ತಂಡಲ್ಲ ನನ್ನದ 1 ತಿಂಗಳು ಮುಟ್ಟ ಬಸ್ ಟಿಕೆಟ್ ಬೆಲೆ ಏರಾಯರ ಇಜ್ಜಿಂದು ದಕ್ಷಿಣ ಕನ್ನಡ ಬಸ್ ದಣಿಕ್ಲಿನ ಸಂಘ ತೀರ್ಮಾನ ಮಲ್ತದನಂದು ಪಂಡಿರು. ಇತ್ತೆದ ಸ್ಥಿತಿಗತಿಟ್ಟು ಗಾಡಿಲಿನ ಬಿಡಿವಾಗ ಪೆಟ್ರೋಲ್ ಡೀಸೆಲ್ ಇಂಜಿನ್ ಆಯಿಲ್ ಇಂಚ ಮಾತ ಬೆಲೆ ಏರ್ದಿಂಡು. ಬಸ್ ಟಿಕೆಟ್ ಬೆಲೆ ಏರವನ ಅಗತ್ಯ ಸ್ಥಿತಿಗತಿ ಉಂಡಾಂಡಲ ಸಾಮಾನ್ಯ ಜನಕ್ಲಿನ ಸ್ಥಿತಿಗತಿನ ಗುಮನಗುದಿತ್ತೊಂದು ನನ್ನದ 1 ತಿಂಗಳು ಟಿಕೆಟ್ ಬೆಲೆ ಏರ್ಸಾವಂದೆ ಉಪ್ಪೆರೆ ತುಂಬುದನೇ ದುಂಬರಿಪ್ಪನ ಬಗೆಟ್ ತೀರ್ಮಾನ ಮಲ್ತದನು. ಸ್ಥಿತಿಗತಿ ತೂದು ನನ್ನದ ಸಬೆಟು ಒವ್ವೆ ತೀರ್ಮಾನದಿತ್ತೊನ್ನ ಬಗೆಟ್ ನಿರ್ಧಾರ ಮಲ್ತದನಂದು ಅಜೀಜ್ ಪರ್ತಿಪಾಡಿ ಪಂಡಿರು. ಐದೂವರೆ ವರ್ಷಗಳಿಂದ ನಾವು ಟಿಕೆಟ್ ದರದಲ್ಲಿ ಯಾವುದೇ ಪರಿಷ್ಕರಣೆ ಮಾಡಿಲ್ಲ. ಆದರೂ ಆನಂತರ ಬಿಡಿಭಾಗಗಳು ಆಯಿಲ್, ಗ್ರೀಸ್, ಬ್ಯಾಟರಿ, ಚಾಸಿ, ಆಮೇಲೆ ಬಾಡಿ ಬಿಲ್ಡಿಂಗ್ ಸೇರಿದಂತೆ ಹಲವಾರು ನಿರ್ವಹಣಾ ವೆಚ್ಚಗಳು 25ರಿಂದ 30% ಜಾಸ್ತಿಯಾಗಿದೆ. ಇನ್ಶೂರೆನ್ಸ್ ಪ್ರೀಮಿಯಂ 1 ಲಕ್ಷದಿಂದ 1.5 ಲಕ್ಷದವರೆಗೆ ವರ್ಷಕ್ಕೆ ನಾವು ಕಟ್ತಾ ಇದ್ದೇವೆ. ಟ್ಯಾಕ್ಸ್ ಒಂದು ಸೀಟಿಗೆ 1,000ದಂತೆ 50 ಸೀಟಿಗೆ 50,000ವನ್ನು ಪೇ ಮಾಡ್ತಾ ಇದ್ದೇವೆ. EMI 50,000 ರೂಪಾಯಿಯಿಂದ 60,000 ರೂಪಾಯಿ ತಿಂಗಳಿಗೆ ನಾವು ಪೇ ಮಾಡ್ತಾ ಇದ್ದೇವೆ. ಅಂತೂ ನಮ್ಮ ಖಾಸಗಿ ಬಸ್ ಉದ್ಯಮ ಈಗ ಭಾಳ ನಷ್ಟದಲ್ಲೇ ನಡೀತಾ ಉಂಟು. ಆದರೆ ಜನಸಾಮಾನ್ಯರು, ನಮ್ಮ ವಿದ್ಯಾರ್ಥಿ ಸಮುದಾಯದ ಮೇಲೆ ಆತುರವಾಗಿ ನಾವು ಭಾಳ ಶೀಘ್ರವಾಗಿ ಈ ದರ ಏರಿಕೆಯನ್ನು ಏರುವುದಿಲ್ಲ ಅಂತ ಹೇಳುವಂಥ ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ. 1 ತಿಂಗಳವರೆಗೆ ನಾವು ಕಾದು ನೋಡಿ ಆನಂತರ ನಾವು ಸಭೆ ಕರೆದು 1 ತಿಂಗಳ ನಂತರ ದರ ಏರಿಸಬೇಕಾ ಬೇಡವಾ, ಒಂದು ವೇಳೆ ಏರಿಸುವುದಿದ್ದರೂ ವೈಜ್ಞಾನಿಕವಾಗಿ ಅಳೆದು ತೂಗಿ ಅದನ್ನು ನಾವು ಒಂದು ತೀರ್ಮಾನಕ್ಕೆ ಬರ್ತೇವೆ. ಜನಸಾಮಾನ್ಯರು ಮತ್ತು ವಿದ್ಯಾರ್ಥಿ ಸಮುದಾಯ ಹೆಚ್ಚು ತೊಂದರೆಗೆ ಒಳಗಾಗಬಾರ್ದು. ಸಾಧಾರಣ 120 ವರ್ಷಗಳ ಇತಿಹಾಸವಿರುವಂಥ ನಮ್ಮ ಖಾಸಗಿ ಬಸ್ ಉದ್ಯಮವನ್ನು ನಮ್ಮ ಜಿಲ್ಲೆಯಲ್ಲಿ ನಮ್ಮ ಸಾರ್ವಜನಿಕರು ಉಳಿಸಿ ಬೆಳೆಸಿಕೊಂಡು ಬಂದಿದ್ದಾರೆ. ಇಡೀಗ ಇನ್ನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ನನ್ನೆಲ್ಲೈತೆ ಪೊರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸುಲ್ಮೇಲ್.